ಎಲ್ಲರಿಗೂ ಈ ಸಭೆಯನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ನಮ್ಮ ಸನ್ಮಾನ ಸಮಾರಂಭ ಈಗಾಗಲೇ ಅತಿಥಿಗಳು ಆಗಮಿಸ್ತಾರೆ. ಇನ್ನು ಮುಂದಿನ ನಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸಿ ದಯವಿಟ್ಟು ವೇದಿಕೆಯಲ್ಲಿರುವ ಪದಾಧಿಕಾರಿಗಳು ವೇದಿಕೆಯನ್ನು ಬಿಡುಗಡೆಗಾಗಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ಮಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ನಮಗೆಲ್ಲರಿಗೂ ಅಭಿನಂದನದ ಸಂತೋಷದ ವಿಷಯ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಚಂದ್ರ ಶೆಟ್ಟಿ ನಿವೃತ್ತ ಸಮಿತಿ ಸಂಚಾಲಕರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೈ ಚಪ್ಪಾಳದಲ್ಲಿ ಅವರನ್ನು ಅಭಿನಂದಿಸೋಣ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ನಮಗೆಲ್ಲರಿಗೂ ಸದಾ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವಂತಹ ನಮ್ಮ ನಾಯಕರಾದಂತಹ ಪ್ರಕಾಶ್ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಗಳೂರು, ಇವರು ಕೂಡ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾಯಕರು ಅದೇ ರೀತಿ ಸದಾ ನಮ್ಮ ಕಷ್ಟಗಳ ನಷ್ಟಗಳ ಬಗ್ಗೆ ನಮಗೆ ಜಾಗರಣೆ ಮಾಡಿ ನಮ್ಮನ್ನು ಹುರಿದುಂಬಿಸುವಂತಹ ನಮ್ಮೆಲ್ಲರೂ ಚಿರಪಡಿಸಿದರು. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಉತ್ಸಾಹಿ ನಾಯಕರು ಅಂತ ಹೇಳಿದರೆ ತಪ್ಪಾಗದು. ನಮ್ಮ ಸನ್ಮಾನ್ಯ ಸತೀಶ್ ಕುದೋಡಿ ಏಕಲವ್ಯ ನಿರೀಕ್ಷಕರು, ಅಬ್ಕಾರಿ ಇಲಾಖೆ, ಅದೇ ರೀತಿ ಏಕಲವ್ಯ ಪ್ರಶಸ್ತಿ ವಿಜೇತರು, ಇವರ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಹೆಸರವರು ಮುಂದೆ ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ತಾಲೂಕಿನ ಅಧ್ಯಕ್ಷರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಪುತ್ತೂರು ತಾಲೂಕು ಅಧ್ಯಕ್ಷರು ಕೂಡ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗೌರವ ಅಧ್ಯಕ್ಷರಾದ ನಮ್ಮ ವಸಂತ್ ನಾಯ್ಕ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಂಡು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹೊಸ ಸದಸ್ಯರನ್ನು ಕೂಡ, ನಮ್ಮೆಲ್ಲ ಸದಸ್ಯರನ್ನು ನಾನು ಈ ಸಭೆಗೆ ಆತ್ಮೀಯವಾಗಿ ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. 19 ಜನರ ಈ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೇವೆ. ಇದು ಪ್ರಥಮವಾಗಿ ನಮ್ಮ ಈ ಸಂಘಟನೆಯಲ್ಲಿ ನಡೆಯುತ್ತಿದೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನಂತರ ವಜ್ರ ಮಹೋತ್ಸವ ಕಾರ್ಯಕ್ರಮ ನೀವೆಲ್ಲ ಕೇಳಿದಿರಿ, ನೋಡಿದಿರಿ, ಇದನ್ನು ಆನಂದಿಸಿದಿರಿ. ಮತ್ತೆ ನಿಮಗೆ ಕೆಲವು ಕ್ಷಣದಲ್ಲಿ ಇದರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನಮ್ಮ ಅಧ್ಯಕ್ಷರು ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ನೋಡ್ಬಿಟ್ಟು ಹೋಗಿ. ಯಾಕೆ ಹೇಳ್ತಂದ್ರೆ ಇದೊಂದು ಚರಿತ್ರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪವಾಡ ಮಾಡಿದ್ದೇವೆ ನಾವು. ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರು ರಾತ್ರಿ ಹಗಲು ದುಡಿದು ನಮ್ಮ ಪುರವನ್ನು ಪೂರ್ತಿ ಭರ್ತಿ ಮಾಡಿ ನಾವು ಡಿಸೆಂಬರ್ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇವೆ. 15ರಂದು ನಮಗೆ ಎಲ್ಲರನ್ನು ಕರೆಯಲಿಕ್ಕೆ ಆಗಿಲ್ಲ. ನಾವೆಲ್ಲ ಪತ್ರಿಕಾ ಮುಖಾಂತರ ನಮಗೆ ಇದಕ್ಕೆ ಪತ್ರಿಕಾ ಮಾಧ್ಯಮಗಳ ಸಹಕಾರದಿಂದ ಇದು ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಮಾಡ್ತೇನೆ. ಮತ್ತೆ ವಜ್ರ ಮಹೋತ್ಸವದ ಒಂದು ರೂವಾರಿ ನಮ್ಮ ರಾಧಾಕೃಷ್ಣರವರು ಆತ್ಮೀಯರು, ನಮ್ಮ ಜಿಲ್ಲಾ ಪಂಚಾಯತ್ ಸ್ಥಳೀಯ ಕಾರ್ಪೊರೇಟರು, ಈಗ ಹೊಸತಾಗಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರು, ಹಣಕಾಸು ಮತ್ತು ಲೆಕ್ಕ ಪರಿಶೋಧನೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಂದಿದ್ದಾರೆ. ಇವರನ್ನು ಕೂಡ ನಾನು ಈ ವೇದಿಕೆಗೆ ಕರೀತಾ ನಾನು ಅವರನ್ನು ನಮ್ಮ ಅಧ್ಯಕ್ಷರವರು ಸ್ವಾಗತಿಸಬೇಕಾಗಿ ನಾನು ವಿನಂತಿಯನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಪೂರ್ವ ಸಿದ್ಧತೆಲ್ಲ ಮಾಡಿ ನಾವು ನಮ್ಮ ಕಡತ ಬರುವಾಗ ನಮ್ಮ ರಾಧಾಕೃಷ್ಣರಲ್ಲಿ ಅಧ್ಯಕ್ಷರಾಗಿ ಬಂದರು. ಯಾಕಂದ್ರೆ ಇದೊಂದು ಸಂಬಂಧ ಅಂತ ಹೇಳ್ತೇನೆ. ಅವರನ್ನೇ ಏರಿಯಾದಲ್ಲಿ ನಾವು ವೈದ್ಯಕೀಯ ಶಿಬಿರ ಬೃಹತ್ ಅದೇ ತುಳುಭವನದಲ್ಲಿ ಊರಷ್ಟರಲ್ಲಿ ಅವರು ನಮಗೆ ಅತಿಥಿಯಾಗಿ ಬಂದು ಅವರು ನೋಡಿದ್ದಾರೆ ನಮ್ಮ ಕಾರ್ಯಕ್ರಮವನ್ನು. ಇನ್ನೊಂದು ಕಾರ್ಯಕ್ರಮ ಊರಷ್ಟರಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಜರುಗುವ ಅವರು ವೀಕ್ಷಿಸಿ ನಮಗೆ ಆರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಕೂಡ ನಾವು ಮತ್ತು ಅಧ್ಯಕ್ಷರು ಒತ್ತಾಯ ಮಾಡಿದ್ದೇವೆ. ಇದರ ನಡುವೆ ಅವರು ನಮಗೆ ಮಹಾನಗರ ಪಾಲಿಕೆ ವತಿಯಿಂದ 50,000 ರೂಪಾಯಿಯ ದೇಣಿಗೆಯನ್ನು ನೀಡಿದ ಇವರನ್ನು ಯಾಕಂದ್ರೆ ನಿಜವಾಗಿ ಹೆಮ್ಮೆ ಆಗ್ತದೆ. ನಾವು ಅತಿ ದೊಡ್ಡ ಮೊತ್ತವನ್ನು
ಸಂಪಾದಿಸಿದ್ರೆ ಮಹಾನಗರ ಪಾಲಿಕೆ ಸರ್ ನಿಮಗೂ ನಮ್ಮ ಪ್ರೀತಿ ನಮ್ಮ ಸಂಘದ ಪ್ರೀತಿ ಏನಾದರೂ ಅರ್ಜಿ ಕೊಟ್ಟರೆ ನಮಗೆ ಒಂದು ಹೆಚ್ಚು ಕೊಡಿ, ಇದಕ್ಕಿಂತ ಹೆಚ್ಚು ಧನಸೇವರಿಗೆ ಹೂಗುಚ್ಛ ನೀಡಿ ನಮ್ಮ ಸಂಘದ ಅಧ್ಯಕ್ಷರು ಗೌರವಿಸಿದ್ದಾರೆ. ಮಾತಾಡಿ ಆಗಿದೆ. ಈ ಸಂಘದ ಮೇಲೆ ಎಲ್ಲರೂ ಬಂದವರು ಪ್ರೀತಿ ಇಡಿ, ಈ ಸಂಘವನ್ನು ಬೆಳೆಸಿ ಇನ್ನು ಉತ್ತಮ ನಾಯಕರು ಬೆಳೆದು ಬರಲಿ. ಪ್ರಾಂಕ್ಯನ್ನು ಉಲ್ಲೇಖ ಮಾಡ್ತೇನೆ ಸರ್. ನಾನು 35 ವರ್ಷ 5 ತಿಂಗಳಲ್ಲಿ ಗ್ರೂಪ್ ಡಿ ನೌಕರನಾಗಿ ನಾನು ಸೇವೆ ಸಲ್ಲಿಸಿದವ. ಇಲ್ಲಿ ಸ್ಮರಣೆ ನನ್ನ ಒಂದು ಅಧ್ಯಕ್ಷ ನಾನು ಹೇಳಬೇಕು ಸರ್ ನಿಮ್ಮ ಹತ್ರ. ಇಂಥ ಒಂದು ಸಂಘಟನೆ ಚತುರ, ರಾತ್ರಿ ಆಗಲು ಏನೊಂದು ಪವಾಡ ಪುರುಷ ಅಂತ ಹೇಳ್ಬೇಕು ಸರ್. ಅವರು ನಿಜವಾಗಿ ಅವನ ಏನಾದ್ರು ಉಂಟು ಸರ್. ಅವರು ಈ ರೀತಿ ನಾವು ಗ್ರೂಪ್ ಡಿ ನೌಕರ ಅಂತ ಏನೋ ಒಂದು ನಮಗೆ ಆ ಒಂದು ಇದೇ ಇಲ್ಲ, ಮರೆತು ಬಿಟ್ಟಾಗಿ ಮಾಡಿಬಿಟ್ಟಿದ್ದಾನೆ. ನಾನು ಅನಂತರ ಧನ್ಯವಾದ ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ ಪ್ರಸ್ತಾಪ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಗಣ್ಯರಿಗೂ ಈಗ ಸ್ಮರಣ ಸಂಚಿಕೆ ಪುಸ್ತಕವನ್ನು ನೀಡಬೇಕಾಗಿ ನಾನು ಅಧ್ಯಕ್ಷರಿಗೆ ವಿನಂತಿಸ್ತೇನೆ. ರಂದು 29 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ, ಹಾಗೆಯೇ 1-2-2013ರಲ್ಲಿ ಜರುಗಿದ ರಾಷ್ಟ್ರೀಯ ಸರ್ಕಾರಿ ನೌಕರರ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದ ಹೆಗ್ಗಳಿಕೆ ಇವರದ್ದು. ಇವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ಹಾಗೂ ಪುಷ್ಪಮಾಲೆಯನ್ನು ಹಾರಿಸಿ ಇವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಶಾಸಕರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ರಾಜ್ಯಮಟ್ಟದಲ್ಲೂ ಹಲವು ವರ್ಷಗಳಿಂದ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಾರು ಪದಕಗಳನ್ನು ಗಿಟ್ಟಿಸಿಕೊಂಡಿರುತ್ತಾರೆ. 2010ರಲ್ಲಿ ದೆಹಲಿಯಲ್ಲಿ ಹಾಗೂ ಹರಿಯಾಣದಲ್ಲಿ ರಾಜ್ಯಮಟ್ಟಕ್ಕೆ ವಾಣಿಜ್ಯ ಇಲಾಖೆಯಿಂದ 4 ಮಂದಿ ಆಯ್ಕೆಯಾಗಿದ್ದರು. ಇಲಾಖೆಯ ಸಂಘದವರು ಸಹಕಾರ ನೀಡಲು ಒಪ್ಪದ ಕಾರಣ ಇಂತಹ ಅವಕಾಶ ಕಳೆದುಕೊಂಡಿರುತ್ತಾರೆಂದು ಈ ವೇಳೆಯಲ್ಲಿ ನಿರಾಸೆಯಿಂದ ತೆರೆದಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 2010ರಲ್ಲಿ ನಡೆದ ಭಾರತ ಕ್ರೀಡಾಕೂಟದಲ್ಲಿ ಜಾವೆಲಿನ್ ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದು ಇವರ ಕೀರ್ತಿಯಾಗಿರುತ್ತದೆ. ಹುಲಿವೇಶದಲ್ಲಿ ಕೂಡ ಇವರು ಆಸಕ್ತಿ ತುಂಬ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ವಾಣಿಜ್ಯ ತೆರಿಗೆ ಇಲಾಖೆ ಸಾಂಸ್ಕೃತಿಕ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅಧಿಕಾರಿಗಳೊಂದಿಗೆ ಹಾಗೂ ಸಿಬ್ಬಂದಿಗಳೊಂದಿಗೆ ಒಳ್ಳೆಯ ಬಾಂಧವ್ಯವನ್ನಿಟ್ಟು ನಮ್ಮ ಸಂಘದಲ್ಲಿ ಕೂಡ ಉತ್ತಮ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾವು ತಿಳಿಯಪಡಿಸುತ್ತೇವೆ. ಕೈ ಚಪ್ಪಳೆ. ಶ್ರೀಯುತ ಮೊಹಮ್ಮದ್ ಕರೀಂ, ವಾಣಿಜ್ಯ ತೆರಿಗೆ ಇಲಾಖೆ. ಶ್ರೀಯುತ ಮೊಹಮ್ಮದ್ ಕರೀಂ, ವಾಣಿಜ್ಯ ತೆರಿಗೆ ಇಲಾಖೆ ಇದ್ದಾರೆ. 30/6/2018ರಂದು ನಿವೃತ್ತಿ ಹೊಂದಿರುತ್ತಾರೆ. ನಾಟಕದ ಅಭಿನಯವನ್ನು ಕೂಡ ಮಾಡಿರುತ್ತಾರೆ. ಪತ್ನಿ ಹಾಗೂ 2 ಗಂಡು ಮಕ್ಕಳೊಂದಿಗೆ ಸಂಸಾರವನ್ನು ನಡೆಸುತ್ತಿದ್ದಾರೆ. ಕಲ್ಯಾಣ ಇಲಾಖೆ. ಇವರ ಜನನ 10/4/1958. 29 ವರ್ಷಗಳ ಸೇವೆ ಸಲ್ಲಿಸಿ ದಿನಾಂಕ 30/4/2018ರಂದು ನಿವೃತ್ತಿ ಹೊಂದಿರುತ್ತಾರೆ. ಇವರು ಉತ್ತಮ ಸಂಗೀತಗಾರ, ಭಜನೆ ಹಾಡುಗಾರರಾಗಿರುತ್ತಾರೆ. ಇವರಿಗೆ ಪತ್ನಿ ಮತ್ತು 24 ಜಿಲ್ಲಾಧಿಕಾರಿಗಳ ಅಧೀನ ಸೇವಕನಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀ ಸುಧೀರ್ ಕೃಷ್ಣ IAS ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಿಂದ ನೇಮಕಾತಿ ಆದೇಶ ಪಡೆದು ದಿನಾಂಕ 11/7/1985ರಲ್ಲಿ ಜಿಲ್ಲಾಧಿಕಾರಿ ಆಪ್ತ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಶಿಸ್ತಿನ ನೌಕರರೆಂದು ಖ್ಯಾತಿ ಪಡೆದಿರುತ್ತಾರೆ. ದಿನಾಂಕ 20/4/1958ರಲ್ಲಿ ಇವರ ಜನನ. ಒಟ್ಟು 33 ವರ್ಷ ಸೇವೆ ಸಲ್ಲಿಸಿ ದಿನಾಂಕ 30/4/2018ರಲ್ಲಿ ನಿವೃತ್ತಿ. ಬಾಲ್ಯದಿಂದಲೇ ಮ್ಯಾರಥಾನ್ ಜಿಲ್ಲಾಮಟ್ಟದ ಕ್ರೀಡಾಪಟು ಆಗಿ ಕಬಡ್ಡಿ, ವಾಲಿಬಾಲ್ ಕ್ರೀಡಾಪಟುಗಳಾಗಿ ಉತ್ತಮ ಕ್ರೀಡಾ ಆಸಕ್ತಿ ಬೆಳೆಸಿಕೊಂಡು ಬಂದಿರುತ್ತಾರೆ. ಸೇವೆ ಶ್ರೀ ಮಹಾಗಣಪತಿ ದೇವಸ್ಥಾನ ಉರ್ವ, ಇದರ ಆಡಳಿತ ಸಮಿತಿ ಸದಸ್ಯರು. ಧಾರ್ಮಿಕ ಮತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಸೇವೆ ಸಲ್ಲಿಸಿರುತ್ತಾರೆ.
ಶ್ರೀ ಜಯಸೇವೆ ಸಲ್ಲಿಸಿರುತ್ತಾರೆ. ಉತ್ತಮ ಕ್ರಿಕೆಟ್, ಕಬಡ್ಡಿ, ಕುಸ್ತಿಪಟು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಉಳ್ಳಾಳ ತುಕ್ಕೊಟ್ಟಿನ ಪ್ರಸಿದ್ಧ ಶ್ರೀ ಜೈ ವೀರ ಮಾರುತಿ ವ್ಯಾಯಾಮ ಶಾಲೆಯ ಸಕ್ರಿಯ ಪದಾಧಿಕಾರಿಯಾಗಿ ವರ್ಷಪ್ರತಿ ಜರುಗುವ ತೊಕ್ಕೊಟ್ಟು ಸಾರ್ವಜನಿಕ ಶ್ರೀ ಕೃಷ್ಣಾಷ್ಟಮಿ ಸಮಾರಂಭದಲ್ಲಿ ಇವರು ಭಾಗವಹಿಸಿರುತ್ತಾರೆ, ನಿವೃತ್ತಿ ಹೊಂದಿರುತ್ತಾರೆ. ಪುತ್ತೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 30 ವರ್ಷ 1 ತಿಂಗಳು ಸೇವೆ ಸಲ್ಲಿಸಿರುತ್ತಾರೆ. ಪತ್ನಿ ಜಯಂತಿ, ಮಗ ವಿನೋದ್, ಮಗಳು ಮಮತಾ ಇವರೊಂದಿಗೆ ವಾಸ. ಶ್ರೀ PM 19/10/1993ರಲ್ಲಿ ಕರ್ತವ್ಯಕ್ಕೆ ಸೇರಿ 25 ವರ್ಷಗಳ ಸೇವೆ ಸಲ್ಲಿಸಿ ದಿನಾಂಕ 30/6/2018 ನಿವೃತ್ತಿ ಹೊಂದಿರುತ್ತಾರೆ. 1983ರಲ್ಲಿ ಇವರ ವಿವಾಹವಾಗಿದ್ದು ತಮ್ಮ ಪತ್ನಿ ಅಪ್ಸಾ 2 ಹೆಣ್ಣು 2 ಗಂಡು ಮಕ್ಕಳನ್ನು ಪಡೆದಿರುತ್ತಾರೆ. ಮೂಲತಃ ಪಶುಸಂಗೋಪನಾಂಗ 18/6/2001 ಅನುಕಂಪ ನೇಮಕಾತಿ ಹೊಂದಿರುತ್ತಾರೆ. 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದಿನಾಂಕ 30/4/2018 ನಿವೃತ್ತಿ ಹೊಂದಿರುತ್ತಾರೆ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿ ಲಾಲ್ಬಾಗ್ ಮಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ನಿವೃತ್ತಿ ಹೊಂದಿರುತ್ತಾರೆ. ಇವರು ರಾಜ್ಯ ಮಟ್ಟದ ಈಜುಪಟು, ನಾಟಕ ರಚನೆ, ಯಕ್ಷಗಾನ ಪಾತ್ರ, ಸೈಕಲ್ ರೇಸ್, ಹಾಸ್ಯ ಪಾತ್ರ, ಫೋಟೋಗ್ರಾಫರ್ ಕಾರ್ಯನಿರ್ವಹಣೆ, ಮಿಮಿಕ್ರಿ ಪಾತ್ರ ನಿರ್ವಹಿಸಿದ್ದಾರೆ. ಕೌಟುಂಬಿಕವಾಗಿ ಪತ್ನಿ ಹಾಗೂ ಓರ್ವ ಮಗ ಇವರಿಗೆ. ಶ್ರೀ 1985ರಲ್ಲಿ ಸೇವೆ ಸೇರಿ ದಿನಾಂಕ 30/6/2018 ನಿವೃತ್ತಿ ಹೊಂದಿರುತ್ತಾರೆ. 33 ವರ್ಷಗಳ ಸೇವೆ ಸಲ್ಲಿಸಿರುತ್ತಾರೆ. ಪತ್ನಿ ಒಬ್ಬಳು ಹೆಣ್ಣು ಮಕ್ಕಳು ಈಗ ನರ್ಸಿಂಗ್ ಶಿಕ್ಷಣ ಪಡೆಯುತ್ತಿದ್ದಾರೆ. 36 ವರ್ಷ ಸೇವಾ ಅವಧಿಯಲ್ಲಿ ಇಂಜಿನಿಯರಿಂಗ್ ಕಚೇರಿ ಹಾಗೂ ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಚೇರಿಯಲ್ಲಿ ಸುಮಾರು 26 ವರ್ಷದಿಂದ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 30/6/2018 ನಿವೃತ್ತಿ ಹೊಂದಿರುತ್ತಾರೆ. ಬೆಂಗಳೂರಿನ ಕಚೇರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪತ್ನಿ, ಓರ್ವ ಮಗ ಮತ್ತು ಮಗಳು. ಬಿ. ಬಾಬು, ಕಂದಾಯ ಇಲಾಖೆ. ಶ್ರೀ ವಿಜಯ್ ಕುಮಾರ್, ಸರ್ಕಾರಿ ಬೆಲ್ಲ ಆಸ್ಪತ್ರೆ. ಜನನ 3/5/1958 ಮತ್ತು ಮಂಗಳೂರಿನ ಹತ್ತಾವರದಲ್ಲಿರುವ ಉಮಾ ಮಹೇಶ್ವರಿ ದೇವಸ್ಥಾನ ಕ್ಷೇತ್ರದ ಮುಖ್ಯಸ್ಥರಾಗಿರುತ್ತಾರೆ. ಎಂ. ಮೀನಾ, ಲೇಡಿ ರೋಷನ್ ಆಸ್ಪತ್ರೆ, ಮಂಗಳೂರು. ದಿನಾಂಕ 28/5/1958 ಜನಿಸಿ ದಿನಾಂಕ 3/12/1980 ಕರ್ತವ್ಯಕ್ಕೆ ಹಾಜರಾಗಿ ದಿನಾಂಕ 30/5/2018 ನಿವೃತ್ತಿ ಹೊಂದಿರುತ್ತಾರೆ. ಇವರ ಪತಿ ರಾಜ ಉದ್ಯೋಗ ವಿನಿಮಯ ಕೇಂದ್ರ ಇಲಾಖೆಯಲ್ಲಿ 11 ವರ್ಷಗಳ ಹಿಂದೆ ನಿವೃತ್ತಿ ಹೊಂದಿರುತ್ತಾರೆ. 3 ಮಕ್ಕಳು, 1 ಹೆಣ್ಣು ಮತ್ತು 2 ಗಂಡು ಮಕ್ಕಳೊಂದಿಗೆ 10/6/2018 ನಿವೃತ್ತಿ ಹೊಂದಿರುತ್ತಾರೆ. ತೊಕ್ಕೊಟ್ಟು ಕಾಪಿಕಾಡಿನಲ್ಲಿ ಇವರು ವಾಸವಾಗಿದ್ದಾರೆ. ಎಂ.ಎ. ಶೇಷಪ್ಪ, ಪಶು ಸಂಗೋಪನೆ ಇಲಾಖೆ, ಬೆಳ್ತಂಗಡಿ. ಜನನ 1 ಬಗ್ಗೆ ತರಬೇತಿ 27/5/2009 ಪಡೆದಿದ್ದಾರೆ. 3 ಮಕ್ಕಳು, 2 ಗಂಡು 1 ಹೆಣ್ಣು. ಭೂ ದಾಖಲೆ ಇಲಾಖೆ. ಜನನ 11/6/1958. ಸೇವೆಗೆ ಶ್ರೀ ಶ್ರೀನಿವಾಸ, DCM ಇಲಾಖೆ. ಜನನ 30/5/1900, 2 ಹೆಣ್ಣು. ಶ್ರೀ ಕಾಳಯ್ಯ, ESI ಆಸ್ಪತ್ರೆ, ಕದ್ರಿ. ಜನನ 2/6/1958. ಸೇವೆಗೆ 25/3/1983. ನಿವೃತ್ತಿ 30/6/2018.
ಇವರು ಪತ್ನಿ ಮತ್ತು 2 ಮಕ್ಕಳೊಂದಿಗೆ ಗಂಡು ಮಕ್ಕಳೊಂದಿಗೆ ವಾಸವಾಗಿದ್ದಾರೆ. ಇವರ ಪತ್ನಿ ಸಹ ESI ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಸನ್ಮಾನಿತರೊಂದಿಗೆ ಛಾಯಾಚಿತ್ರ, ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕಾರಿ ಜೋರಾಗಿ ಒಮ್ಮೆ ಕೈ ಚಪ್ಪಾಳೆಯನ್ನು ತಟ್ಟೋಣ. ಸನ್ಮಾನಿತರಿಗೆ ಅಭಿನಂದಿಸೋಣ, ಅವರ ಸೇವೆಗೆ ಶಿರವಾಗಿಸೋಣ. ಶ್ರೀ ಬಿ ಶೇಷಪ್ಪ ಗೌಡ, ವೆನ್ಲಾಕ್ ಆಸ್ಪತ್ರೆ, ದ್ವಿತೀಯ ದರ್ಜೆ ಸಹಾಯಕ, ಸರ್ಕಾರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ, ಮಂಗಳೂರು. 2018ನೇ ಸಾಲಿನ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪಡೆದಿರುತ್ತಾರೆ. ನಮ್ಮ ಸಂಘದ ಪದಾಧಿಕಾರಿಗಳಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಗಳೂರು ಇದರ ಸಂಘದ ಕಾರ್ಯದರ್ಶಿಯಾಗಿರುತ್ತಾರೆ ಶ್ರೀ ಬಿ ಶೇಷಪ್ಪ ಗೌಡ. ಶ್ರೀ ರಾಜೀವ ತೋಟಗಾರಿಕೆ ಇಲಾಖೆ, ಶ್ರೀ ರಾಜೀವ ತೋಟಗಾರಿಕೆ ಇಲಾಖೆ 2018ರಲ್ಲಿ ಕದ್ರಿ ಪಾರ್ಕಿನಲ್ಲಿ ಜರುಗಿದ ಫಲಪುಷ್ಪ ಪ್ರದರ್ಶನ ಸಮಾರಂಭದಲ್ಲಿ ಗಣರಾಜ್ಯೋತ್ಸವದಂದು ಉತ್ತಮ ಸೇವೆ ಸಲ್ಲಿಸಿದ ಇವರನ್ನು ಜಿಲ್ಲಾಡಳಿತ ವತಿಯಿಂದ ಗೌರವಿಸಿ ಮಂಗಳೂರು ಪುರಭವನದಲ್ಲಿ ಜರುಗಿದ ಸಂಘದ ವಜ್ರ ಮಹೋತ್ಸವದ ಸಮಾರಂಭಕ್ಕೆ ತೋಟಗಾರಿಕೆ ಇಲಾಖೆ ವತಿಯಿಂದ ಅಲಂಕಾರಿಕ ಗಿಡಗಳ ವ್ಯವಸ್ಥೆಯನ್ನು ಇವರು ಉಚಿತವಾಗಿ ಮಾಡಿರುತ್ತಾರೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಚಪ್ಪಾಳೆ. ಹಾಗೆ ಈಗ ಒಂದು ವಿಜೃಂಭಣೆಯ ಸಮಾರಂಭ ನಡೆಯಲಿದೆ. ಶ್ರೀಯುತ ಸಿರಿಲ್ ರಾಬರ್ಟ್ ಡಿಸೋಜಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಜೋರಾಗಿ ಕೈ ಚಪ್ಪಾಳೆ. ಇವರ ಜನ್ಮ 21/7/1963ರಲ್ಲಿ, ಕಚೇರಿಗೆ ಸೇರಿದ ದಿನಾಂಕ 8/2/1983. ಪದೋನ್ನತಿ ಹೊಂದಿರುವ ಇವರಿಗೆ ದ್ವಿತೀಯ ದರ್ಜೆ ಸಹಾಯಕ ಈ ಸ್ಥಾನ ಲಭಿಸಿದೆ. ಇವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. 13/7/2018 ಇವರಿಗೆ ಪದೋನ್ನತಿ ಲಭಿಸಿದೆ. ತೋಟಗಾರಿಕೆ ಇಲಾಖೆಯಲ್ಲಿ 15 ವರ್ಷ, ದಕ್ಷಿಣ ಕನ್ನಡ ಪಂಚಾಯತ್ನಲ್ಲಿ 20 ತಿಂಗಳು ಸೇವೆ ಸಲ್ಲಿಸಿದ್ದಾರೆ. ಸೇವೆ ಕಬಡ್ಡಿ, ಕ್ರಿಕೆಟ್, ಸಂಗೀತ, ನಾಟಕ ಇವರ ಹವ್ಯಾಸ. ವಿವಾಹ ಬಂಧನ 26/12/1988. ಇವರಿಗೆ 2 ಹೆಣ್ಣು ಹಾಗೂ 1 ಗಂಡು ಮಗು. ಬಾಲ್ಯದಿಂದ ಚರ್ಚಿನ ವೇದಿಕೆ ಪಾಲಕರಾಗಿ ಸೇವೆ. ಕಥೋಲಿಕ್ ಸಭಾ ರಿಜಿಸ್ಟರ್ಡ್ ಬೆಂಗಳೂರು, ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ಡ್ ಪಟ್ಟಣಗಳ ಸಕ್ರಿಯ ಸದಸ್ಯರು, ಕಾರ್ಯದರ್ಶಿಯಾಗಿ ಹಲವಾರು ವರ್ಷಗಳ ಸೇವೆ. ದಕ್ಷಿಣ ಕನ್ನಡ ಡಿ ವರ್ಗದ ಸರ್ಕಾರಿ ನೌಕರರ ಸಂಘ ಮಂಗಳೂರು ಇದರ ಕ್ರೀಡಾ ಕಾರ್ಯದರ್ಶಿಯಾಗಿ ಪ್ರಥಮ ಹುದ್ದೆ. ಕೋಶಾಧಿಕಾರಿ, ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ವರ್ಷಗಳ ಸೇವೆ. ನಿರಂತರ 35 ವರ್ಷ ಸೇವೆ. ರೈತರು ಸಮಾಜ ಸೇವೆ ಸಂಸ್ಥೆ ರಿಜಿಸ್ಟರ್ಡ್ ಸ್ಥಾಪಕ ಸದಸ್ಯ ನಿರ್ದೇಶಕರು. ಹಾಗೆ ಡಿ ದರ್ಜೆ ಸೌಖ್ಯನಗರ ಗವರ್ಮೆಂಟ್ ಆಫೀಸರ್ಸ್ ಕೋಆಪರೇಟಿವ್, ಸೌಖ್ಯನಗರ ಗವರ್ಮೆಂಟ್ ಆಫೀಸರ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಕೊಡಿಯಾಳ್ ಬೇಲ್, ಮಂಗಳೂರು 5 ವರ್ಷಗಳ ಸೇವೆ. ಇದರಲ್ಲಿ ಆದರ್ಶ್ ಪೆರ್ಮನೂರು ಸೇವಾ ಸಂಸ್ಥೆಯಾಗಿ ಸೇವೆ. ಸಂಘದ ಸುವರ್ಣ ಮಹೋತ್ಸವದಲ್ಲಿ ಕೋಶಾಧಿಕಾರಿಯಾಗಿ, ವಜ್ರ ಮಹೋತ್ಸವದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಇವರ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಮ್ಮ ಸೇವೆಗೆ ನಾವೆಲ್ಲರೂ ಅಭಾರಿಯಾಗಿದ್ದೇವೆ. ಮತ್ತೊಮ್ಮೆ ಮೊದಲೊಮ್ಮೆ ಕೈ ಚಪ್ಪಾಳೆ. ಈಗ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಲಿದ್ದಾರೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀಯುತ ವೇದವ್ಯಾಸ ಕಾಮತ್. ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಘದ ಅಧ್ಯಕ್ಷರು ರಾನ್ಕಿ ಫ್ರಾನ್ಸಿಸ್ ಕುಟಿನ್ ಅವರೇ, ಗೌರವ ಅಧ್ಯಕ್ಷರಾದ ವಸಂತ ನಾಯ್ಕ ಅವರೇ,
ಪ್ರಧಾನ ಕಾರ್ಯದರ್ಶಿಗಳಾದ ಸಿರಿಲ್ ರಾಬರ್ಟ್ ಡಿಸೋಜಾ ಅವರೇ, ಸಹಾಯಕ ಕಾರ್ಯದರ್ಶಿಗಳಾದ ಪ್ರವೀಣ್ ಅವರೇ, ಪುಂಡಲೀಕ ಅವರೇ, ಅದೇ ರೀತಿ ನಾಗೇಶ್ ಅವರೇ, ನವೀನ್ ಕುಮಾರ್ ಯೋಗಿ ಅವರೇ ಮತ್ತು ಹಲವಾರು ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಜೀವನ ಪರ್ಯಂತ ಈ ಇಲಾಖೆಯಲ್ಲಿ ತಮ್ಮ ಜೀವನವನ್ನು ಇಡೀ ಸೇವೆಯನ್ನು ಸಲ್ಲಿಸಿದವರಿಗಂತದ್ದು ಅಂಥ ಹಿರಿಯರಿಗೆ ಗೌರವವನ್ನು ಕೂಡ ಸಮರ್ಪಣೆ. ಅವರ ಸೇವೆಯನ್ನು ನೆನಪಿಸಿ ಈ ಜಿಲ್ಲೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕೊಡುಗೆಯನ್ನು ಕೊಟ್ಟಂಥ ಹಿರಿಯರಿಗೆಲ್ಲರಿಗೂ ಕೂಡ 16 ಜನರಿಗೆ ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ನೀಡಿರುತ್ತೀರಿ. ಅದಲ್ಲದೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಸಿರಿಲ್ ರಾಬರ್ಟ್ ಡಿಸೋಜಾ ಅವರು ತಮ್ಮ ವಿದಾಯದ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮತ್ತು ಸಂಘಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ನೆನಪಿಸಿಕೊಂಡು ಅವರಿಗೆ ಕೂಡ ಈ ಒಂದು ವಿದಾಯದ ಸಂದರ್ಭದಲ್ಲಿ ಕೂಡ ಅವರಿಗೆ ಗೌರವವನ್ನು ಸಮರ್ಪಿಸುವಂತಹ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷ. ಈ ಒಂದು ಗ್ರೂಪ್ ಡಿ ಏನು ಜಿಲ್ಲಾ ಸಹಕಾರಿ ಸಂಘದ ವಜ್ರ ಮಹೋತ್ಸವದ ಸ್ಮರಣ ಸಂಚಿಕೆಯ ಬಿಡುಗಡೆಯಾಗುತ್ತಿರುವಂತಹ ಸಂದರ್ಭದಲ್ಲಿ ಈ ಸಂಘದ ವತಿಯಿಂದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಅದು ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು, ಸ್ವಚ್ಛತಾ ಕಾರ್ಯಕ್ರಮಗಳಿರ್ಬೋದು, ನಿರಾಶ್ರಿತ ಆಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿ ಬೇಕಾಗಿರುವಂಥ ಏನು ಸಲಹೆ ಸಲಕರಣೆಗಳನ್ನು ಕೊಡುವಂಥದ್ದು ಇರ್ಬೋದು. ಅದೇ ಒಟ್ಟಿಗೆ ಗಾಂಧಿ ಜಯಂತಿ ಆಚರಣೆಯೊಂದಿಗೆ ಆಶ್ರಮದ ಅನಾಥ ಮಕ್ಕಳಿಗೆ ವಿಶೇಷವಾಗಿ ಕೊಡುಗೆಯನ್ನು ಕೊಡುವಂಥದ್ದು, ಈ ರೀತಿಯ ಕೆಲಸ ಕಾರ್ಯಗಳು ಈ ಸಂಘ ಮಾಡ್ತಾ ಇದೆ. ಈಗಾಗಲೇ ಅವರು ಕೆಲವು ಮಾಹಿತಿಗಳನ್ನು ನನಗೆ ಕೊಟ್ಟಿದ್ರು. ಗ್ರೂಪ್ ಡಿ ಸರ್ಕಾರಿ ಸಂಘದಲ್ಲಿ ಕೆಲಸ ಮಾಡುವಂಥವರು ಹಿರಿಯರು. ಯಾಕಂತ ಹೇಳಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಗ್ರೂಪ್ ಡಿಗೆ ಹೊಸದಾಗಿ ಆಯ್ಕೆಯಾಗುವಂಥದ್ದು ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೂಡ ಪ್ರಾಜೆಕ್ಟು ಇಲ್ಲ ಏನು ಹೇಳ್ತಾರೆ ಔಟ್ಸೋರ್ಸ್ ಮುಖಾಂತರ ತೆಗೆದುಕೊಳ್ಳುವಂಥದ್ದು. ಆದರೆ ಹಲವಾರು ವರ್ಷಗಳಿಂದ ಗ್ರೂಪ್ ಡಿ ನೌಕರರು ಬಹಳಷ್ಟು ಕೊಡುಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗ ತಾನೇ ನಾನು ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ನಾಯ್ಕರಿಗೆ, ನೌಕರರ ಸಂಘದ ಜಿಲ್ಲಾಧ್ಯಕ್ಷರಿಗೆ ಕೇಳಿದೆ. ಅವರಲ್ಲಿ ಎಡಿಸಿಯಿಂದ ಕೆಳಪಟ್ಟು ಗ್ರೂಪ್ ಡಿಯ ಮೇಲ್ಪಟ್ಟು ಎಲ್ಲ ವರ್ಗದ ಜನರು ಜಿಲ್ಲಾ ಸಹಕಾರಿ ನೌಕರರ ಸಂಘದಲ್ಲಿ ಬರ್ತಾರೆ. ಹಾಗಿರುವಾಗ ಜಿಲ್ಲಾ ಸಹಕಾರಿ ನೌಕರರ ವತಿಯಿಂದ ಕೆಲಸ ಮಾಡುವವರು ಸಾರ್ವಜನಿಕರು ಇರ್ಬೋದು, ಸಮಾಜದ ಎಲ್ಲ ಜನರು ಅವರನ್ನು ನಡೆಸಿಕೊಳ್ತಾರೆ. ಆದರೆ ಗ್ರೂಪ್ ಡಿಯಲ್ಲಿ ಕೆಲಸ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವರನ್ನು ನೆನಪಿಟ್ಟುಕೊಳ್ಳುವಂಥದ್ದು ಬಹಳಷ್ಟು ಕಮ್ಮಿ. ಗ್ರೂಪ್ ಡಿಯಲ್ಲಿ ಕೊಡುಗೆ ಕೊಟ್ಟಂಥವರನ್ನು ಸಮಾಜ ಇರ್ಬೋದು ಇಲ್ಲ ಜನರು ಬಹಳಷ್ಟು ಕಡಿಮೆ ರೀತಿಯಲ್ಲಿ ಗುರುತಿಸುವಂಥದ್ದು. ಅವರ ಕೆಲಸ ಕಾರ್ಯಗಳು ಯಾರಿಗೂ ಕಣ್ಣಿಗೆ ಕಾಣದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಹಗಲು ಇರುಳು ತಾವು ಮಾಡ್ತಿರುವಂತಹ ಇಲಾಖೆಗೆ ಪೂರ್ಣ ಪ್ರಮಾಣದ ಸೇವೆಯನ್ನು ಕೊಡ್ತಿರುವಂಥದ್ದು. ಆ ಎಲ್ಲ ಸೇವೆಯನ್ನು ಸಲ್ಲಿಸುವ ಎಲ್ಲರಿಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳುವಂಥದ್ದು ನಾನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ನಿಮ್ಮ ಹತ್ರ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಡುತ್ತಾ, ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಒಂದು ಶಾಸಕನಾಗಿ ನಾನು ಯಾವ ರೀತಿಯಲ್ಲಿ ಸಹಕಾರಗಳನ್ನು ಕೊಡಬೇಕಾಗಿದೆ ಅದನ್ನು ಕೊಡ್ತೇನೆ ಅಂತ ಹೇಳುವಂಥದ್ದು ವಿಶೇಷವಾಗಿ ಮತ್ತು ಹಲವಾರು ಬೇಡಿಕೆಗಳು ಇಲ್ಲ ಪ್ರಮುಖ ಸಲ್ಲಿಸಿರುವಂಥ ಮನವಿಗಳು ಇನ್ನಿತರಗಳು ಇರ್ಬೋದು. ಅದು ನನಗೆ ಗೊತ್ತಿಲ್ಲ, ಯಾವುದನ್ನು ಯಾವ ದೃಷ್ಟಿಯಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಾಗ್ತದೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕೆಲವೆಲ್ಲ ಬೇಡಿಕೆಗಳನ್ನು ನೀವು ಕೊಟ್ಟದ್ದನ್ನು ನಾನು ಗಮನಿಸಿದೆ. ಅದರಲ್ಲಿ ಪ್ರಾಮಾಣಿಕನಾಗಿ ನಿಮ್ಮೊಂದಿಗೆ ಕೈ ಜೋಡಿಸಿಕೊಂಡು ನಿಮಗೆ ನ್ಯಾಯ ದೊರಕಿಸಿಕೊಡುವ ದೃಷ್ಟಿಯಲ್ಲಿ ನಿಮ್ಮೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅದರಿಂದ ನಿಮ್ಮ ಇಲಾಖಾವಾರು ವಿಷಯಗಳನ್ನು ಕೂಡ ನೀವು
ಮನವಿಯಲ್ಲಿ ಸಲ್ಲಿಸಿದಂಥ ಬೇಡಿಕೆಗಳಿದೆ, ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅದನ್ನು ಯಾವುದನ್ನೆಲ್ಲ ಮಾಡಲಿಕ್ಕಾಗ್ತದೆ ನನ್ನ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥದ್ದು ವಿಶೇಷವಾಗಿ ಮಾತ್ರ ಹೇಳ್ತಾ, ಎಲ್ಲ ಅಭಿನಂದನೆಯನ್ನು ಪಡ್ಕೊಂಡಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶಾಸಕನ ದೃಷ್ಟಿಯಲ್ಲಿ ನಿಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು, ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಅಂತ ಹೇಳುವಂಥದ್ದು ಮಾತನ್ನು ಹೇಳ್ತಾ, ಏನು ಬಹಳಷ್ಟು ಮಹಾಸಭೆಯಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು, ಲೆಕ್ಕ ಮಂಡನೆಗಳು ಎಲ್ಲ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಆಗಿದೆ. ಹಾಗಾಗಿ ಈಗ ಹಸನ್ಮುಖಿಯಾದ ಅಧ್ಯಕ್ಷರು ನಿರಂತರವಾಗಿ ತಮ್ಮ ಪರಿಶ್ರಮದಿಂದ ತಮ್ಮ ಏನು ಕೆಲಸ ಕಾರ್ಯಗಳಿಂದ ಪರಿಚಿತರಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ರೀತಿಯಲ್ಲಿ ಅವರ ಪ್ರಯತ್ನಗಳಾಗಿದೆ. ಅವರಿಗೆ ನಾವೆಲ್ಲರೂ ಕೂಡ, ಆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಸಹಕಾರವನ್ನು ನಾವೆಲ್ಲರೂ ಕೊಡುವ ಅಂತ ಹೇಳುವಂಥದ್ದು ಅವರಿಗೆ ಹೇಳ್ತಾ, ಒಟ್ಟು ಸರ್ಕಾರದ ವ್ಯವಸ್ಥೆಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳು ಯಾವ ರೀತಿಯಲ್ಲಿ ಅಪೇಕ್ಷೆ ಪಡ್ತವೆ ಆ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಆಗಲಿ, ಮತ್ತು ನಿಮ್ಮೆಲ್ಲರೂ ಏನು ತಮ್ಮ ಸರ್ಕಾರಿ ನೌಕರರ ಒಟ್ಟು ವ್ಯವಸ್ಥೆಗಳಲ್ಲಿರುವಂಥ ಅಧಿಕಾರಿಗಳೊಂದಿಗೆ ಭಾಳಷ್ಟು ಯಶಸ್ವಿ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾನೆಲ್ಲರಿಗೆ ನಿಮಗೆ ವಿಶೇಷವಾಗಿ ಮನವಿಯನ್ನು ಮಾಡಿಕೊಡ್ತಾ, ಆ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಒಂದು ಶಾಸಕನಾಗಿ ನಿಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಕೂಡ ನಾನು ಸದಾ ನಿಮ್ಮ ಮಧ್ಯದಲ್ಲಿ ಇದ್ದೇನೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಬರ್ತೇನೆ ಅಂತ ಹೇಳುವಂಥದ್ದು ಹೇಳ್ತಾ ಸ್ಮರಿಸುತ್ತಾ, ನಾನು ಈ ಸಮಾರಂಭದಲ್ಲಿ ಸನ್ಮಾನಿತರಾಗಿ ಎರಡು ಮಾತುಗಳು ನಿಮ್ಮ ಮುಂದೆ ನಿಂತಿದ್ದೇನೆ. ನನಗೆ ಬಾಲ್ಯದಿಂದಲೇ ನಾನು ವೇದಿಕೆ ಸೇವಕನಾಗಿ ಸೇವೆ ಸಲ್ಲಿಸ್ತಾ ಬಂದಿರುತ್ತೇನೆ. ಸೇವೆಯಲ್ಲಿ ಪ್ರಮುಖ ತ್ಯಾಗ. ಕಳೆದ 35 ವರ್ಷಗಳಿಂದ ಸಂಘದ ಚಟುವಟಿಕೆಗೆ ನಿರಂತರ ಕರ್ತವ್ಯ ನಿರ್ವಹಿಸಿಕೊಂಡು ಪದೋನ್ನತಿ ಮುಂಬಡ್ತಿ ಪಡೆದಿರುತ್ತೇನೆ. 35 ವರ್ಷ 5 ತಿಂಗಳು ಮನಪೂರ್ವಕವಾಗಿ ಅಧಿಕಾರಿಗಳ, ಕಚೇರಿ ಸಿಬ್ಬಂದಿಗಳ ಹಾಗೂ ನನ್ನ ಗ್ರೂಪ್ ಡಿ ನೌಕರರನ್ನು ಅತಿ ಗೌರವದಿಂದ ಪ್ರೀತಿಸಿಕೊಂಡು ಬಂದಿರುತ್ತೇನೆ. ಸಂಘ ಸಂಘಟನೆಗೆ ನನ್ನ ಬಲವಾದ ಪ್ರಯತ್ನ. ನಾನು ಸಂಘವನ್ನು ಹುಡುಕಿಕೊಂಡು ಬಂದವ, ಯಾರ ಬಲವಂತದಿಂದ ನಾನು ಈ ಸಂಘಕ್ಕೆ ಸೇರಿದವನು ನಾನಲ್ಲ. ನನ್ನ ಜೀವನದಲ್ಲಿ ಪ್ರಥಮ ತೊಕ್ಕೊಟ್ಟು ಶಿವಾಜಿ ಫ್ರೆಂಡ್ಸ್ ರಿಜಿಸ್ಟರ್ಡ್, ಇದು ಹೆಸರುವಾಸಿಯಲ್ಲಿ ಉಳ್ಳಾಲದ ಒಂದು ಕ್ರೀಡಾ ಸಂಸ್ಥೆ, ಕಬಡ್ಡಿ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಸಿದ್ಧಿ ಒಂದು ಸಂಸ್ಥೆ ಎಂದು ಇಲ್ಲಿ ನಾನು ಸ್ಮರಿಸ್ತೇನೆ. ಕ್ರೀಡಾ, ಧಾರ್ಮಿಕ, ಸಾಮಾಜಿಕ ಸಂಸ್ಥೆಯಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣ ಶುರು ಮಾಡುತ್ತಿರುವಾಗಲೇ ಸಂದರ್ಭದಲ್ಲಿ ಆ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಆ ಸಂಸ್ಥೆ 41ನೇ ವರ್ಷಕ್ಕೆ ಕಾಲಿಡುತ್ತದೆ. ನನ್ನ ಸಂತ ಸದಸ್ಯ ಚರ್ಚ್ ಪೆರ್ಮನೂರು ಈ ವರ್ಷ ಶತಮಾನೋತ್ಸವವನ್ನು ಆಚರಿಸಿ ಚರಿತ್ರೆ ನಿರ್ಮಿಸಿದ ಚರ್ಚ್. ಇಲ್ಲಿ ಕಥೋಲಿಕ ಸಭಾ ರಿಜಿಸ್ಟರ್ಡ್ ಆದರ್ಶ ಪೆರ್ಮನೂರು ಸ್ಥಾಪಕ ಸದಸ್ಯ. ಇದು 18 ವರ್ಷಗಳ ಈ ಸಂಘಟನೆ. ಇದರಲ್ಲಿ ನಾನು ಪ್ರಥಮವಾಗಿ ಅಧ್ಯಕ್ಷನಾಗಿದ್ದೆ. ಪ್ರಸ್ತುತ ಈಗ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಸೇವೆ ಸಲ್ಲಿಸುತ್ತಿದ್ದೇನೆ. ಗ್ರೂಪ್ ಡಿ ಸದಸ್ಯರ ಹೆಚ್ಚು ಸಂಖ್ಯೆ ಇರುವ ನಮ್ಮ ಮಂಗಳೂರು ದಿ ಸೌತ್ ಕೇಂದ್ರ ಗವರ್ಮೆಂಟ್ ಆಫೀಸರ್ಸ್ ಬ್ಯಾಂಕ್ ಲಿಮಿಟೆಡ್ ಕಳೆದ 5 ವರ್ಷಗಳ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನಮಗೊಂದು ಈ ಬ್ಯಾಂಕಿನಲ್ಲಿ ಚಿಂತನೆ, ಈ ಬ್ಯಾಂಕ್ ಇರುವುದೇ ಗ್ರೂಪ್ ಡಿ ನೌಕರರೊಂದು ಬಲದಿಂದ. ಅಂದ್ರೆ ಗ್ರೂಪ್ ಡಿ ನೌಕರರು ಮಾತ್ರ ಅಲ್ಲ, ಸಿ ವೃಂದ, ಬಿ ವೃಂದ ಎಲ್ಲ ಈ ಅಧಿಕಾರಿಗಳಿಂದ ಇದ್ದಾರೆ. ಅದರಲ್ಲೂ ನಮ್ಮ ಮೊದಲಿಂದಲೂ ಬೇಡಿಕೆ ಇತ್ತು, ಈ ಬ್ಯಾಂಕಿನಲ್ಲಿ ಗ್ರೂಪ್ ಡಿ ನೌಕರರ 2 ಸಂಖ್ಯೆ ಇರಬೇಕು. ಏನು ನಿರ್ದೇಶಕರಾಗಿ 2 ಆರಿಸಬೇಕಂತೇಳಿ ಮೊದಲಿನಿಂದಲೇ ನಾನು ಸೇರಿದ್ದರಿಂದ ನನ್ನ ಸತತ ಪ್ರಯತ್ನ ಹೋರಾಟ ಇದ್ದು, ಇದು ನಾವು ಚುನಾವಣೆಯಲ್ಲಿ ಸಾಧಿಸುವ, ನಮಗೆ ಒಂದು ಏನು ಹೇಳ್ತಾರೆ, ಸಾಧಿಸುವ ಪ್ರಯತ್ನ ಬಂತು.
ಚುನಾವಣೆ ಕಳೆದ 2 ವರ್ಷದಿಂದ ಮೊದಲು ನಮ್ಮ ನಿರಂತರವಾಗಿ ನಮ್ಮ ಸಂಘದ ಅಧ್ಯಕ್ಷರು ನಿರ್ದೇಶಕರುಗಳ ಪ್ರೀತಿಯಿಂದ 2-3 ಸದಸ್ಯರನ್ನು ಸೇರಿಸಿಕೊಂಡು ಈ ಬ್ಯಾಂಕ್ ಅನ್ನು ನಡೆಸಿ ಈಗ ಶತಮಾನೋತ್ಸವ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಶತಮಾನೋತ್ಸವ ಆಚರಿಸುತ್ತಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮಲ್ಲಿ ಇದು ನಮ್ಮ ಅವಧಿಯು ಮುಗಿದಿದೆ. ಆ ಒಂದು 5 ವರ್ಷ ಅವಧಿಯಲ್ಲಿ ಕೆಲಸ ಮಾಡಿದ ಒಂದು ಆ ಬ್ಯಾಂಕಿನ ಬಗ್ಗೆ ಚಿಂತನೆ ಮಾಡಿದ ಒಂದು ಶ್ರಮವು ನನ್ನದಿರುತ್ತದೆ. ನಾನು ಕಂಡ ಸಂಭ್ರಮಗಳು ದಶಮಾನೋತ್ಸವ, ಬೆಳ್ಳಿ ಹಬ್ಬ, ನನ್ನ ಪ್ರಾರಂಭ ಸಂಸ್ಥೆ ಶಿವಾಜಿ ಸರ್ಕಾರ, ತದನಂತರ ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘ ಬೆಳ್ಳಿ ಹಬ್ಬ, ಕಳೆದ ಬೆಳ್ಳಿ ಹಬ್ಬ ಕಳೆದ ಕೂಡಲೇ ಪ್ರವೇಶ ಆದ ನಾನು ಈ ಸಂಘದಲ್ಲಿ ಕ್ರೀಡೋತ್ಸವ, 10ಕ್ಕೂ ಹೆಚ್ಚು ಸತ್ಯನಾರಾಯಣ ಪೂಜಾ ಶಿಬಿರಗಳು, ನಂತರದ 2005ರಲ್ಲಿ ನಮ್ಮ ಸಂಘದ ಸ್ವಂತ ಕಟ್ಟಡ ಉದ್ಘಾಟನಾ ಸಮಾರಂಭ 2007, ಈ ಸಂಘದ ಸುವರ್ಣ ಮಹೋತ್ಸವ ಹಾಗೂ 2017 ನನ್ನ ಪಾಲಿಗೆ ಸಂಘದ ವಜ್ರ ಮಹೋತ್ಸವ, ಚರ್ಚಿನ ಶತಮಾನೋತ್ಸವ ಹಾಗೂ ಮುಂದೆ ಬ್ಯಾಂಕಿನ ಶತಮಾನೋತ್ಸವ. ಈ ವಿಷಯ ತಿಳಿಸಲು ನಾನು ಖುಷಿ ಪಡ್ತೇನೆ. ಈ ನನ್ನ ಅವಧಿಯಲ್ಲಿ ತುಂಬು ಹೃದಯದಿಂದ ಸಹಕರಿಸಿದ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರುಗಳನ್ನು ಪದಾಧಿಕಾರಿಗಳನ್ನು ನಾನು ಸ್ಮರಿಸ್ತೇನೆ. ಅದರಲ್ಲೂ ನಾನು ಕಂಡಿದ್ದೇನೆ ಇಲ್ಲಿ ನಮ್ಮ ಕುಳಿತಿರುವ ನಮ್ಮ ಈಗಿನ ಸಂಘದ ಅಧ್ಯಕ್ಷ ಫ್ರಾನ್ಸಿಸ್ ಪುಟಿನ್. ಯಾಕೆಂತ ಹೇಳಿದ್ರೆ ಇವರ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ನಾನು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾದ್ರೆ ಮೂಲ ಕಾರಣ ಫ್ರಾನ್ಸಿಸ್ ಪುಟಿನ್ ಹಾಗೂ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲ ನಿಮ್ಮನ್ನು. ಯಾಕೆಂತಂದ್ರೆ ಈ ನಮ್ಮ ಅಧ್ಯಕ್ಷರು ಕಳೆದ 5 ವರ್ಷಗಳ ಸತತ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ ಸಮಯದಲ್ಲಿ ನಾನೊಂದು ಚಿಂತನೆ ಮೂಡಿಸಿದ್ದೇನೆ. ಪದೋನ್ನತಿ ನೌಕರರು ನಮ್ಮ ನಿವೃತ್ತ ಸದಸ್ಯರು ಇಟ್ಕೊಂಡು ಇಲ್ಲೆಲ್ಲ ಇದ್ದಾರೆ, ಸಾಕ್ಷಿದ್ದಾರೆ. ನಾನು ಎನಿಸಿದೆ, ಈ 5 ವರ್ಷ ದುಡಿದ ಅಧ್ಯಕ್ಷರಿಗೊಂದು ಸನ್ಮಾನ ಆಗಬೇಕಲ್ಲ, ಒಂದು ಗೌರವಿಸಬೇಕು. ಕೆಲವು ಸದಸ್ಯರಲ್ಲಿ ಚರ್ಚಿಸಿದಾಗ ಎಲ್ಲರೂ ಒಪ್ಪಿ ಅವರನ್ನು ನಾವು ಕಳೆದ ಫೆಬ್ರವರಿಯಲ್ಲಿ ಈಗ ವರದಿಯಲ್ಲಿ ಹೇಳಿದರೆ ಅವರನ್ನು ಗೌರವಿಸಿ ಸನ್ಮಾನಿಸಿದ್ದೇವೆ. ನಿಜವಾಗಿ ಕೆಲವರು ಕೇಳಿದ್ರು, ನೀವು ಅಧ್ಯಕ್ಷರು, ಕಾರ್ಯದರ್ಶಿ, ನೀವು ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಯಾಕೆ ನೀವು ಸನ್ಮಾನ ತಗೊಂಡಿಲ್ಲ, ಯಾರು ಕೊಡಲಿಲ್ಲ? ಆ ಪ್ರಶ್ನೆ ಅಲ್ಲ. ಅಲ್ಲಿ ನಾವು ನಮ್ಮ ಅಧ್ಯಕ್ಷರ ಮನಸ್ಸು ಬಂದ ಅತಿಥಿಗಳನ್ನು ಗೌರವಿಸಿದ್ರು, ಬಂದ ಅವರನ್ನು ಸ್ವಾಗತಿಸಿ ಕರ್ತವ್ಯ ಶಿಸ್ತುಬದ್ಧವಾಗಿ ವಜ್ರ ಮಹೋತ್ಸವವನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನು ನಾನು ಹೆಚ್ಚಿನ ಮಾತು ಹೇಳಬೇಕಂದ್ರೆ ಅವರಿಗೆ ನಾನೊಂದು ಎಲ್ಲರ ಪರವಾಗಿ ಹೂಗುಚ್ಛ ನೀಡಿ, ನಾನು ಸಂಘದ ವಿಧೇಯದ ಪರವಾಗಿ ಹೂಗುಚ್ಛ ನೀಡಿ ನಾನು ಅವರನ್ನು ಅಭಿನಂದಿಸಿದೆ. ನನಗೆ ಎಲ್ಲ ರೀತಿಯಿಂದ ಪ್ರೀತಿ, ಸಹಕಾರ, ಸಲಹೆ ನೀಡಿದ ಎಲ್ಲರನ್ನು ಸ್ಫೂರಿಸುತ್ತಾ ಮೊದಲನಾಗಿ ಪರಮಾತ್ಮನು ಭಗವಂತನನ್ನು ಕೂಡ ನಾನು ಈ ವೇಳೆ ಸ್ಮರಿಸುತ್ತಾ, ಈಗಿಂತ ಸನ್ಮಾನಕ್ಕೆ ಅರ್ಹರಾದವರು ನಾನಲ್ಲ, ನನ್ನ ದೇವರನ್ನು ನಿಲ್ಲಿಸುತ್ತಾ ನಾನು ಈ ನನ್ನ ಎಲ್ಲರಿಗೂ, ಯಾರು ನನಗೆ ಅಧಿಕಾರಿಗಳು, ಪತ್ರಿಕಾ ಮಾಧ್ಯಮದವರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ನನ್ನ ಇಲಾಖೆಯವರು, ತೋಟಗಾರಿಕೆ ಇಲಾಖೆ ಆದರೂ ನಾನು 15 ವರ್ಷ ತೋಟಗಾರಿಕೆ ಇಲಾಖೆಯಲ್ಲಿ ನಿರಂತರ ಸೇವೆ ಸಲ್ಲಿಸಿ 20 ವರ್ಷ 5 ತಿಂಗಳು ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಪ್ರಾಪ್ತಿ ನನಗಿದೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನಿಮಗೋಸ್ಕರ ನಾನು ಬೇಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಲು ಶ್ರೀಯುತ ಸತೀಶ್ ಕುದ್ರೋಳಿರವರು ಮುಂದೆ ಬರುವರು. ನಿರೀಕ್ಷಕರು ಅಬಕಾರಿ. ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಿನಲ್ಲಿ ನಡೆದಿದೆ. ನಾನು ಗ್ರೂಪ್ ಡಿ ನೌಕರರ ಸಂಘದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಬಹಳಷ್ಟು ಪ್ರೀತಿಯಿಂದ ನನ್ನನ್ನು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೆಂದರೆ ನನಗೆ ಬಹಳಷ್ಟು ಸಂತೋಷ ಆಗ್ತದೆ. ಈಗ ಪ್ರಸ್ತುತ ನಾನು ಚುನಾವಣೆಯ ಸಮಯದಲ್ಲಿ ನನಗೆ ವರ್ಗಾವಣೆ ಮಾಡಿದ್ದಾರೆ KR ಪೇಟೆ, ಮಂಡ್ಯ ತಾಲೂಕು. ಆದರೆ ಈ ಸಿರಿಲ್ ಡಿಸೋಜ ಮತ್ತು ಫ್ರಾಂಕಿ ಡಿಸೋಜರವರು ಬಹಳಷ್ಟು ಪ್ರೀತಿಯಿಂದ ನೀವು ಬರಲೇಬೇಕು, ನಿಮ್ಮನ್ನು ಕಾಯ್ತಾ ಇರ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದರು. ಅದಕ್ಕಾಗಿ ಹುಬ್ಬಳ್ಳಿಯಿಂದ ನಾನು ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದಿದ್ದೇನೆ. ನಮಗೆ ವರ್ಗಾವಣೆ ಮಾಡಿದರ ವಿರುದ್ಧ
ಬೆಂಗಳೂರಿನಲ್ಲಿ ಸಭೆ ನಡೀತಾ ಇದೆ. ಆದರೆ ನಾನು ನಿಮ್ಮೆಲ್ಲರ ಪ್ರೀತಿಗೆ ಮಣಿದು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಭಾಗವಹಿಸ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದ ಭಾಳಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಭಾಳಷ್ಟು ಸಂತೋಷ ಆಯಿತು. ಜಿಲ್ಲೆಯ ಎಲ್ಲ ನಿವೃತ್ತ ಸರ್ಕಾರಿ ನೌಕರರನ್ನು ಅಂದರೆ ಗ್ರೂಪ್ ಡಿ ನೌಕರರನ್ನು ಸನ್ಮಾನ ಮಾಡೋದು, ಅವರನ್ನು ಗೌರವಿಸೋದು ಭಾಳಷ್ಟು ಒಳ್ಳೆಯ ಕೆಲಸ ಮತ್ತು ಶ್ರೇಷ್ಠವಾದಂಥ ಒಂದು ಕೆಲಸ. ಅವರನ್ನೆಲ್ಲರನ್ನು ಒಗ್ಗೂಡಿಸಿ ಈ ಒಂದು ಒಂದೇ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡೋದರಿಂದಾಗಿ ನಿಜವಾಗಿಯೂ ಕೂಡ ಈ ಗ್ರೂಪ್ ಡಿ ನೌಕರರ ಸಂಘಕ್ಕೆ ಒಂದು ಆಶೀರ್ವಾದ, ಒಂದು ಪ್ರೀತಿ ವಿಶ್ವಾಸ ಇನ್ನಷ್ಟು ಗಳಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವ ಒಂದು ಚಿಂತನೆ ನಿಮ್ಮದಾಗಲಿ. ಅದರೊಂದಿಗೆ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಫ್ರಾನ್ಸಿಸ್ ಕುಟಿನೋ ಇವರು ಉತ್ತಮ ಕ್ರಿಯಾಶೀಲತೆಯ ಉಳ್ಳಂಥ ಒಂದು ಅಧ್ಯಕ್ಷರು. ನನಗೆ ಭಾಳಷ್ಟು ಆಶ್ಚರ್ಯ ಆಯಿತು. ಸಿರಿಲ್ ಡಿಸೋಜರಿಗೆ ಪ್ರಮೋಷನ್ ಆಗಿದೆ, ಹಾಗೆ ಫ್ರಾಂಕಿಗೆ ಯಾಕೆ ಪ್ರಮೋಷನ್ ಆಗಲಿಲ್ಲ ಅಂತೇಳಿ. ಬಹುಶಃ ಅವರು ನಿಮ್ಮ ಸೇವೆ ಮಾಡಲಿಕ್ಕೆ ಪ್ರಮೋಷನ್ ತೆಗೆದುಕೊಂಡಿಲ್ಲ ಅನ್ನೋ ಒಂದು ನನ್ನದೊಂದು ಭಾವನೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಸಿರಿಲ್ ಡಿಸೋಜರ್ ಅವರಿಗೆ ಪ್ರಮೋಷನ್ ಆಗಿರೋದು, ಸರ್ಕಾರಿ ನೌಕರರಿಗೆ ಒಂದು ಪ್ರಮೋಷನ್ ಆಗೋದಂತ ಹೇಳಿದರೆ ನಾನು ಕಂಡಂತೆ ನಮ್ಮ ಅಬಕಾರಿ ಇಲಾಖೆಯಲ್ಲಿ ಕೂಡ ಹಾಗೇನೆ 40 ವರ್ಷ 35 ವರ್ಷ ಅಬಕಾರಿ ರಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ. ಆದರೆ ಅವರಿಗೆ ಯಾವುದೇ ಒಂದು ಪ್ರಮೋಷನ್ ಸಿಗುವುದಿಲ್ಲ. ಅದು ಅವರಿಗೆ ಬಹಳಷ್ಟು ಹಿಂದಿನ ನಮ್ಮ ಮೇಲಿನ ಅಧಿಕಾರಿಗಳು ಮಾಡುವಂಥ ಒಂದು ದಬ್ಬಾಳಿಕೆ ಮತ್ತು ಅದೊಂದು ನಮ್ಮನ್ನು ತುಳಿಯುವಂಥ ಒಂದು ಕೆಲಸ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂತೇಳಿ ಹೇಳಿದರೆ, ನಮಗೆ ಗ್ರೂಪ್ ಡಿ ಇರಲಿ ಅಥವಾ ಅಬಕಾರಿ ರಕ್ಷಕರ ಕೆಲಸಕ್ಕಿರಲಿ ಅವರು ಔಟ್ಸೋರ್ಸಿಂಗ್ ಇಡ್ತಾರೆ. ಆದರೆ ಅದೇ ಒಂದು FTC ಆಗಲಿ ಅಥವಾ ಒಂದು DCN ಆಗಲಿ ಯಾಕೆ ಔಟ್ಸೋರ್ಸಿಂಗ್ ಇಡುವುದಿಲ್ಲ. ನಮ್ಮ ಏನು ನಾವು ಜವಾನರನ್ನ ಅಥವಾ ನಾವು ನಮ್ಮ ಅಬಕಾರಿ ರಕ್ಷಕರ ಹುದ್ದೆಗೆ ಗ್ರೂಪ್ ಔಟ್ಸೋರ್ಸಿಂದ ಅದನ್ನು ಫಿಲ್ ಮಾಡಿ ನಮ್ಮಲ್ಲಿ ಹುದ್ದೆ ಖಾಲಿ ಇಲ್ಲ, ನಾವು ಅದರಲ್ಲಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗ್ತಿದ್ದೇವೆ. ಅದರಿಂದಾಗಿ ನಮಗೆ ಎಲ್ಲರಿಗೆ ಕೂಡ ಪದೋನ್ನತಿಯ ಒಂದು ಪರಿಸ್ಥಿತಿ ತುಂಬ ಕಷ್ಟ ಇದೆ. ಬಹುಶಃ ನಮ್ಮ ಸಿರಿಲ್ ಡಿಸೋಜರ್ ಅವರು ಕೂಡ ಇದಕ್ಕೆ ನಾನು ಪ್ರಸವ ವೇದನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಅವರು ಈ ಪ್ರಸವ ವೇದನೆಯನ್ನು ಪ್ರಮೋಷನಿಗಾಗಿ ಅಂತಹ ಒಂದು ನೋವನ್ನು ಬಹಳಷ್ಟು ಅನುಭವಿಸಿರ್ತಾರೆ. ಈಗ ಹೆರಿಗೆ ಆಗಿದೆ, ಮೊದಲನೇ ಹೆರಿಗೆ ಆಗಿದೆ, ಇನ್ನು ಮುಂದೆ 2-3 ಹೆರಿಗೆ ಆಗಬೇಕು, ಇನ್ನು ಮುಂದೆ ಅವರು 2-3 ಪ್ರಮೋಷನನ್ನು ಪಡಿಬೇಕು. ಅದೇ ರೀತಿ ಗ್ರೂಪ್ ಡಿ ನೌಕರರೆಲ್ಲರಿಗೂ ಕೂಡ ಪದೋನ್ನತಿ ಬರಬೇಕು, ಅವರ ಜೀವನ ಮಟ್ಟ ಕೂಡ ಸುಧಾರಿಸಬೇಕು. ಅಂತಹ ನಿಟ್ಟಿನಲ್ಲಿ ನಮ್ಮ ಗ್ರೂಪ್ ಡಿ ನೌಕರರ ಸಂಘ ಕೆಲಸ ಮಾಡಬೇಕು. ಅದಕ್ಕಾಗಿ ನಾನು ಜಿಲ್ಲಾಧ್ಯಕ್ಷರ ಹತ್ರ ಕೂಡ ಒಂದು ಮನವಿಯನ್ನು ಮಾಡ್ತೇನೆ. ಇವರು ಕೂಡ ಈ ನಿಟ್ಟಿನಲ್ಲಿ ಸ್ವಲ್ಪ ಸಹಕಾರಿಯಾಗುವಂತೆ ತಮಗೆಲ್ಲರಿಗೂ ಕೂಡ ಕೆಲಸ ಮಾಡಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಹಳಷ್ಟು ಸಂತೋಷದಿಂದ ಬಂದಿದ್ದೇನೆ. ಬಹಳಷ್ಟು ನಿಮ್ಮ ಈ ಕಾರ್ಯಕ್ರಮ ನನಗೆ ಮುದ ಕೊಟ್ಟಿದೆ. ವಜ್ರ ಮಹೋತ್ಸವ ಹಾಗೂ ರಾಜ್ಯ ಸಮ್ಮೇಳನವನ್ನು ನಡೆಸುವಂತಹ ಒಂದು ಕಾರ್ಯ ನಾವು ಸಾಮಾನ್ಯವಾದದಲ್ಲ, ನಾವು ನಿಲ್ಲಿಸಲಿಕ್ಕೆ ಕೂಡ ಕಷ್ಟ ಇದೆ. ಅಂತಹ ಒಂದು ಕಾರ್ಯವನ್ನು ನಮ್ಮ ಗ್ರೂಪ್ ಡಿ ನೌಕರರು ಮಾಡಿದ್ದಾರೆ. ಸಿರಿಲ್ ರಾಬರ್ಟ್ ಡಿಸೋಜರ್ ಅವರು ಬಹಳಷ್ಟು ಶ್ರಮದಿಂದ ಸಂಘಟನೆಯನ್ನು ಮಾಡಿದ್ದಾರೆ. ಇಬ್ಬರು ಸೇರಿ ಸಂಘಟನೆಯನ್ನು ಮಾಡಿದ್ದಾರೆ. ನೀವೆಲ್ಲರೂ ಅವರಿಗೆ ಹೆಗಲು ಕೊಟ್ಟು ಈ ಸಂಘವನ್ನು ಒಳ್ಳೆಯ ಒಂದು ಮೇಲ್ಪಂಕ್ತಿಯ ಒಂದು ಸಂಘವಾಗಿ ರೂಪಿಸಿದ್ದೀರಿ. ಅದೇ ರೀತಿ ಈ 2 ಪದಾಧಿಕಾರಿಗಳು ಕೂಡ ನಮ್ಮ ಸರ್ಕಾರಿ ನೌಕರರ ಅಧಿಕಾರಿಗಳ ಬ್ಯಾಂಕಿನಲ್ಲಿ ಕೂಡ ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೆ ಆ ಬ್ಯಾಂಕ್ 100 ವರ್ಷಗಳ ಶತಮಾನೋತ್ಸವವನ್ನು ಆಚರಿಸುವುದಿದೆ. ಇಂತಹ ಸಂದರ್ಭದಲ್ಲಿ ನಾನು ಸಿರಿಲ್ ರಾಬರ್ಟ್ ಡಿಸೋಜರ್ ಅವರಿಗೆ ಅವರ ಜೀವನ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಮುಂದಕ್ಕೂ ಕೂಡ ಅವರಿಗೆ ಪದೋನ್ನತಿಗಳು ಬೇಗ ದೊರೆಯಲಿ. ಅದೇ ರೀತಿ ಗ್ರೂಪ್ ಡಿ ನೌಕರರಿಗೆ ಕೂಡ ಅವರಿಗೆ ಏನು ಪದೋನ್ನತಿ ಸಿಗುವಂತಹ ಅವಕಾಶಗಳು ಬೇಕಾದಷ್ಟು ಬರಲಿ. ಅವರೆಲ್ಲರ ಕೂಡ ಜೀವನ
ಒಳ್ಳೆಯದಾಗಲಿ ಅಂತೇಳಿ ಹೇಳುತ್ತಾ ಮುಂದಕ್ಕೆ ಇದು ಈ ಗ್ರೂಪ್ ಡಿ ನೌಕರರ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆಯ ಒಂದು ಸಂಘ ಇದೆ. ಅದು ನಮ್ಮ ರಾಜ್ಯದ ಒಂದು ಅತ್ಯುತ್ತಮ ಸಂಘವಾಗಿ ಮಾರ್ಪಾಡಾಗಲಿ, ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ತಾವುಗಳು ನೀಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೇಲೆ ಅಭಿಮಾನವನ್ನು ಇಟ್ಟು ಹುಬ್ಬಳ್ಳಿಯಲ್ಲಿ ಇದ್ರು ಗ್ರೂಪ್ ಡಿ ಸಂಘ ನಮ್ಮ ಜಿಲ್ಲೆಯ ಎಲ್ಲ ಪದವೃಂದ ಸಂಘಟನೆಗಳ ಪೈಕಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸ್ತಾ ಬರ್ತಿರುವಂಥ ಒಂದು ಸಂಘ. ಸಂಖ್ಯೆ ತುಂಬ ಕಡಿಮೆ ಇದೆ. ಯಾಕಂತ ಹೇಳಿದರೆ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ಈ ರಾಜ್ಯದಲ್ಲಿ. ಈಗ ನ್ಯಾಯಾಂಗ ಇಲಾಖೆಯನ್ನು ಒಂದು ಹೊರತುಪಡಿಸಿ ಬೇರೆ ಯಾವ ಇಲಾಖೆಗಳಲ್ಲಿ ಕೂಡ ಗ್ರೂಪ್ ಡಿ ನೇಮಕಾತಿ ಆಗ್ತಾ ಇಲ್ಲ. ಇದಕ್ಕೆ ಪ್ರಬಲವಾದ ಕಾರಣ ಕೂಡ ಇದೆ. ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದಲ್ಲಿ ಗ್ರೂಪ್ ಡಿ ಹುದ್ದೆಯನ್ನೇ ಅಬಾಲಿಷ್ ಮಾಡಲಾಯಿತು, ಅಂದರೆ ರದ್ದುಪಡಿಸಲಾಯಿತು. ಅವರು ಮೂಲ ವೇತನವನ್ನು 21,000ಕ್ಕೆ ನಿಗದಿಪಡಿಸಿದ್ದಾರೆ. ಅದು ಗ್ರೂಪ್ ಡಿ ವೇತನ ಅಲ್ಲ, ಅದು ಸಿ ದರ್ಜೆಯ ನೌಕರರ ವೇತನ. ಕೇಂದ್ರ ಸರ್ಕಾರದಲ್ಲಿ ಇದೀಗ ಗ್ರೂಪ್ ಡಿ ನೌಕರರ ನೇಮಕಾತಿ ಆಗ್ತಾ ಇಲ್ಲ. ಹಾಲಿ ಇದ್ದ ನೌಕರರಿಗೆ ಪದೋನ್ನತಿಯನ್ನು ನೀಡಿ, ಅವರ ಕ್ವಾಲಿಫಿಕೇಶನ್ ಇದ್ದರೆ ಪದೋನ್ನತಿಯನ್ನು ನೀಡಿ ಸಿ ದರ್ಜೆಗೆ ಕೆಲಸ ಮಾಡಿಸ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಒಂದು ಪ್ರಸ್ತಾಪ ಬಂದಿತ್ತು, ಗ್ರೂಪ್ ಡಿ ಹುದ್ದೆಯನ್ನು ಅಬಾಲಿಷ್ ಮಾಡಬೇಕು. ಆಗ ನಮ್ಮ ಸಂಘ ಅದನ್ನು ಪ್ರಬಲವಾಗಿ ವಿರೋಧಿಸಿದೆ. ಈಗ ಗ್ರೂಪ್ ಡಿ ನೌಕರರು ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಮ್ಮ ಸಂಘ ಪ್ರಬಲವಾಗಿ ವಿರೋಧಿಸ್ತಾ ಇದೆ. ಸುಮಾರು ಹಲವಾರು ವರ್ಷಗಳಿಂದ ಈ ಒಂದು ನೇಮಕಾತಿ ಆಗ್ತಾ ಇಲ್ಲ. ಔಟ್ಸೋರ್ಸಿಂದ ನೇಮಕಾತಿ ಹೊಂದಿದವರಿಗೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲ. ಆದರೆ ರೆಗ್ಯುಲರ್ ಆಗಿ ನೇಮಕಾತಿಯ ನಿಯಮಗಳ ಪ್ರಕಾರ ನೇಮಕಾತಿ ಹೊಂದಿದವರಿಗೆ ಸರ್ಕಾರಿ ಕೆಲಸದ ಒಂದು ಜವಾಬ್ದಾರಿ ಇದೆ. ಅವರನ್ನು ನಾವು ಯಾವುದೇ ಒಂದು ತಪ್ಪಾದರೆ ಯಾವುದೇ ಒಂದು ಶಿಸ್ತು ಕ್ರಮಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಔಟ್ಸೋರ್ಸ್ನವರಿಗೆ ಅಂತ ಒಂದು ಯಾವುದೇ ಜವಾಬ್ದಾರಿ ಇಲ್ಲದರಿಂದ ಈಗ ಆಡಳಿತ ಯಂತ್ರಕ್ಕೆ ಕೂಡ ತುಂಬ ತೊಂದರೆ ಉಂಟಾಗಿದೆ. ಈ ಒಂದು ಸಮಸ್ಯೆಯನ್ನು ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಈ ಒಂದು ಔಟ್ಸೋರ್ಸ್ ಪದ್ಧತಿಯನ್ನು ನಿಲ್ಲಿಸಬೇಕು ಅಂತೇಳಿ ಕೇಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪದೋನ್ನತಿ ಹೊಂದಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ನನ್ನ ಒಂದು ನಿಮ್ಮಲ್ಲಿ ವಿನಂತಿ ಏನಂತ ಹೇಳಿದರೆ, ಎಲ್ಲರೂ ಗ್ರೂಪ್ ಡಿ ಆಗಿ ಉಳಿಬಾರದು, ಪ್ರತಿಯೊಬ್ಬರು ಪದೋನ್ನತಿಯನ್ನು ಹೊಂದಿ ಮುಂದೆ ಬರಬೇಕು. ಸರ್ಕಾರದ ಆಶಯ ಕೂಡ ಇದೇ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಕ್ವಾಲಿಫಿಕೇಶನ್ ಅನ್ನು ಗ್ರೂಪ್ ಡಿ ಅವರಿಗೆ SSLC ಅಂತ ಹೇಳಿ ಮಾಡಿದ್ದಾರೆ. SSLC ಆದವರಿಗೆ ಪ್ರಮೋಷನ್ಗೆ ದ್ವಿತೀಯ ದರ್ಜೆಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ನೇರ ನಮೂನೆಗೆ ಮಾತ್ರ PUC SDAಗೆ. ಆದರೆ ಪದೋನ್ನತಿ ಹೊಂದಿ ಹೋಗಬೇಕಾದ್ರೆ SSLC ಸಾಕು. ಹಾಗೆ ಸಿರಿಲ್ ರಾಬರ್ಟ್ ಡಿಸೋಜಾ ಅವರು ಪದೋನ್ನತಿಯನ್ನು ಹೊಂದಿದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಸುಮಾರು 16 ಜನ ಈ ಜಿಲ್ಲೆಯಲ್ಲಿ ನಿವೃತ್ತರಾದ ಗ್ರೂಪ್ ಡಿ ನೌಕರರನ್ನು ನೀವು ಅಭಿನಂದಿಸಿದ್ದೀರಿ. ಅವರಿಗೂ ಕೂಡ ಅವರ ನಿವೃತ್ತಿ ಜೀವನ ಸುಖಕರ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಈಗ ಈ ಒಂದು ತಿಂಗಳು ನಮಗೆಲ್ಲರಿಗೂ ಸಂತೋಷ ನೀಡುವಂಥ ತಿಂಗಳು. ಯಾಕಂತ ಹೇಳಿದರೆ ನಮ್ಮ ವೇತನ ಪರಿಷ್ಕರಣೆಯಾಗಿ ನಮ್ಮ ಪರಿಷ್ಕೃತ ವೇತನ ನಮಗೆ ಕೈ ಸೇರಿದೆ. ಕೆಲವು ಇಲಾಖೆಗಳಿಗೆ ಸಂಬಳ ಆಗಿರಲಿಕ್ಕಿಲ್ಲ, ಆದರೆ ಬಹುತೇಕ ಇಲಾಖೆಗಳಿಗೆ ಸಂಬಳ ಆಗಿದೆ. ಒಂದು 30% ಹೆಚ್ಚಳವನ್ನು ನಾವು ಪಡೆದಿದ್ದೇವೆ. ಹಾಗೆ ಇನ್ನು 2ನೇ ವರದಿ ಬರ್ತಾ ಇದೆ. ಅದು 34/2018 ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಅದರಲ್ಲಿರುವಂತಹ ಮುಖ್ಯಾಂಶ ಏನಂತ ಹೇಳಿದರೆ, ಈ ವೇತನ ಪರಿಷ್ಕರಣೆಯಲ್ಲಿ ಪ್ರಾರಂಭಿಕ 4 ಹಂತಗಳಿಗೆ ಒಂದೇ ರೀತಿಯ ವೇತನವನ್ನು ನಿಗದಿಪಡಿಸಿದ್ದಾರೆ. ಅದಕ್ಕೆ ಪಂಚಿಂಗ್ ಅಂತ ಹೇಳ್ತಾರೆ. ಒಂದು 4 ವೇತನ ಒಂದೇ ಥರ ಇದೆ. ಸೀನಿಯರಿಗೆ ಇದರಿಂದ ತೊಂದರೆ ಆಗಿದೆ. ಹಾಗಾಗಿ ಅವರಿಗೆ ಸರ್ವಿಸ್ ವೇಟೇಜ್ ಕೊಟ್ಟು ಒಂದು ಫಿಟ್ಮೆಂಟ್ ಬೆನಿಫಿಟ್ ಅನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಕೇಳಿಕೊಂಡಿದ್ದೇವೆ. ಅದಕ್ಕೆ ಈ 2ನೇ ಒಂದು ವರದಿಯಲ್ಲಿ ಕೂಡ ಅದಕ್ಕೆ ಪೂರಕವಾದಂತಹ ಒಂದು ಶಿಫಾರಸನ್ನು ವೇತನ ಆಯೋಗದವರು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಹಾಗೆ 4ನೇ ಶನಿವಾರದಲ್ಲೂ ಕೂಡ ನಾವು ಒಂದು ರಜೆ ಕೊಡಬೇಕು ನಮಗೆ ಅಂತ ಕೇಳಿದ್ದೇವೆ. ಅದು ಕೂಡ ಒಂದು ಈಡೇರಿಕೆ ಆಗುವಂಥ ಒಂದು ಸಾಧ್ಯತೆ ಇದೆ. ಮತ್ತೆ ಮುಂದಿನ ಬೇಡಿಕೆ ಏನಂತ ಹೇಳಿದರೆ, ಈ ಒಂದು NPS ಒಂದು ಸ್ಕೀಮ್ ಇದೆ ನಮ್ಮಲ್ಲಿ, ಅದನ್ನು ಹೋಗಲಾಡಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಹೇಳುವುದಿದ್ರೆ NPS ರದ್ದಾಗೋದು ಸಾಧ್ಯವೇ ಇಲ್ಲ.
ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒತ್ತಡ ತಂದು ಹಾಕಿದಂತಹ ಒಂದು ಸರ್ಕಾರದ ಮೇಲೆ ಒತ್ತಡ ತಂದು ಹಾಕಿ ಅನುಷ್ಠಾನವಾದಂತಹ ಒಂದು ಕಾಂಟ್ರಿಬ್ಯೂಟರಿ ಪೆನ್ಷನ್ ಸಿಸ್ಟಮ್. ಆದರೆ ಅವರಿಗೆ ನಾವು ಈ ವರ್ಷ ಕೆಲವು ಸವಲತ್ತುಗಳನ್ನು ನೀಡಿದ್ದೇವೆ. ಯಾಕಂತ ಹೇಳಿದ್ರೆ ಮೊದಲು ಅವರಿಗೆ DCRG ಇರಲಿಲ್ಲ, ಈಗ DCRG ಸಿಗ್ತದೆ, ಫ್ಯಾಮಿಲಿ ಪೆನ್ಷನ್ ಸಿಗ್ತದೆ. ಹಾಗೆ ಅವರಿಗೆ ಅವರ ಕಾಂಟ್ರಿಬ್ಯೂಷನ್ನಲ್ಲಿ 25% ಮರುಪಾವತಿಗೆ ಕೂಡ ಅವಕಾಶ ಇದೆ. ಹಾಗಾಗಿ NPS ನೌಕರರಿಗೆ ಈಗ OPS ನೌಕರರಿಗೆ ಇರುವಂಥ ಎಲ್ಲ ಸವಲತ್ತುಗಳು ಸಿಕ್ಕಿವೆ. ಪೆನ್ಷನ್ ಕೂಡ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಒಂದು ಹೋರಾಟದಿಂದ ಈ ಒಂದು ನೌಕರ ವರ್ಗಕ್ಕೆ NPSನ ಅಡಿಯಲ್ಲಿ ಬರುವಂತಹ ನೌಕರ ವರ್ಗಕ್ಕೆ ತುಂಬ ಉಪಕಾರ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದೆ ನಮ್ಮ ಸರ್ಕಾರಿ ನೌಕರರ ಅಧಿಕಾರಿಗಳ ಬ್ಯಾಂಕ್ ಶತಮಾನೋತ್ಸವ ಆಚರಿಸ್ತಾ ಇದೆ. ಈ ಬ್ಯಾಂಕಿನಲ್ಲಿ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ಗ್ರೂಪ್ ಡಿ ನೌಕರರ ಪಾತ್ರ ಬಹಳಷ್ಟು ಮಹತ್ವದ್ದು ಅಂತ ಹೇಳಿ ನಾನು ಹೇಳ್ತೀನಿ. ಯಾಕಂತೇಳಿದರೆ ಸರ್ಕಾರ ನೌಕರರ ಪೈಕಿ ಜಾಸ್ತಿ ಜನ ಆ ಬ್ಯಾಂಕಿನಿಂದ ಸಾಲ ತಗೊಂಡವರು ಗ್ರೂಪ್ ಡಿ ನೌಕರರು. ಅವರ ಬಡ್ಡಿಯ ಹಣದಿಂದ ಆ ಬ್ಯಾಂಕ್ ನಡೆಯುವಂಥದ್ದು. ಡಿಪಾಸಿಟ್ ಇರ್ತಾರೆ, C ಗ್ರೂಪಿನವರು, A ಗ್ರೂಪಿನವರು, B ಗ್ರೂಪಿನವರು ಡಿಪಾಸಿಟ್ ಇರ್ತಾರೆ. ಆದರೆ ಸಾಲ ತಗೊಳ್ಳುವುದರಲ್ಲಿ ಮ್ಯಾಕ್ಸಿಮಮ್ ಜನ ಗ್ರೂಪ್ ಡಿ ನೌಕರರು ಇಷ್ಟಪಡ್ತಾ ಇದ್ದೇನೆ. ಬ್ಯಾಂಕ್ ಒಂದು ಕಷ್ಟ ಕಾಲದಲ್ಲಿರುವಾಗ ಗ್ರೂಪ್ ಡಿ ನೌಕರರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ 23ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 23 ಶತಮಾನೋತ್ಸವ ಆಚರಣೆ ಇದೆ. ಅದರಲ್ಲಿ ಕೂಡ ನಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಗೌರವಿಸಿದಾಗಿ ಅವನ್ನೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು. ಇವತ್ತು 60 ವರ್ಷ ವಯೋಮಾನ ಆದಂಥ ಅಥವಾ ಸರ್ವಿಸ್ನಿಂದ ನಿವೃತ್ತಿ ಹೊಂದಿದಂಥ 16 ಜನರನ್ನು ಬಹುಶಃ 21 ಜನರನ್ನು ಸನ್ಮಾನಿಸಿದರು. ಈ ಸನ್ಮಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಶಾಲು ಎಷ್ಟು ಉದ್ದ ಉಂಟು, ಮಾಲೆ ಎಷ್ಟು ಉದ್ದ ಉಂಟು ಅಂತ ಹೇಳಿ ಲೆಕ್ಕ ಅಲ್ಲ. ಅವರು ಮಾಡಿದಂಥ ಪ್ರಾಮಾಣಿಕ ಸೇವೆಯನ್ನ ಒಂದು ಗುರುತಿಸುವಂತ, ಅವರನ್ನು ಗೌರವಿಸುವಂತ, ಅವರ ಸೇವೆಗೆ ನಾವೆಲ್ಲರೂ ಅದನ್ನು ಒಪ್ಪಿದ್ದೇವೆ. ಅದಕ್ಕೋಸ್ಕರ ಒಂದು ಸನ್ಮಾನವನ್ನು ಇಡುವಂಥದ್ದು. ಡಿ ಗ್ರೂಪ್ ನೌಕರರು ಅಂತ ಹೇಳಿದ್ರೆ ಬಹಳ ಡ್ಯೂಟಿ ಮಾಡಲಿಕ್ಕೂ ಬಹಳ ಕಷ್ಟ. ಒಬ್ಬ ಡಿ ಗ್ರೂಪ್ ನೌಕರರ ಹತ್ರ ಕೇಳಬೇಕು, ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಎಷ್ಟು ಕಷ್ಟ. ಅದೇ ಒಬ್ಬ ಮೇಲೆ ಅಧಿಕಾರಿಗೆ ಅಷ್ಟು ಕಷ್ಟ ಬರುವುದು, ಕಷ್ಟ ಇರುವುದಿಲ್ಲ. ಇದಕ್ಕೆಲ್ಲ ಸ್ವಂತವಾದಂಥ ಕೆಲವು ಕಾರ್ಯಕ್ರಮಗಳನ್ನು ನೀವೇ ಮಾಡ್ಕೊಂಡಿದ್ದೀರಿ. ಬ್ಯಾಂಕಿನ ವ್ಯವಸ್ಥೆ ಇರ್ಬೋದು, ನಿಮ್ಮದೇ ಒಂದು ಬ್ಯಾಂಕ್. ಇದು ಎಲ್ಲ ಇಲಾಖೆಗಳನ್ನು ಒಟ್ಟುಗೂಡಿಸುವಂತ ಒಂದು ಪವಿತ್ರ ಕೆಲಸವನ್ನು ಮಾಡಿದ ಸಂಘಟನೆ. ಇವತ್ತು 60 ವರ್ಷಗಳಿಂದ ಒಂದು ನಡೆದುಕೊಂಡು ಬರಬೇಕಾದ್ರೆ ಇದು ಸಣ್ಣ ಕೆಲಸ ಅಲ್ಲ. ಅದಕ್ಕೆ ಆ ರೀತಿಯ ಅರ್ಪಣಾ ಮನೋಭಾವ, ಆ ರೀತಿಯ ಒಂದು ಚಿಂತನೆ, ಆ ರೀತಿಯ ಮನೋಭೂಮಿಕೆಯನ್ನ ಆ ಸಂಘಗಳು ಬೆಳೆಸಿಕೊಂಡು ಬರಬೇಕು. ಅದೆಷ್ಟು ಕಾರ್ಮಿಕರು, ಇದು ನೌಕರರು ಬಹಳ ಉತ್ಸಾಹದಿಂದ ಮುಂಚಿನ ಕಾಲದಲ್ಲಿ ಇಲ್ಲಿ ಶೆಟ್ರು ಇದ್ದಾರೆ, ಸೂಪರ್ಡೆಂಟ್ ಆಫೀಸಲ್ಲಿ ಇದ್ರು. ಆಮೇಲೆ ಅಲ್ಲಿ ಬರೋ ತೋಟಗಾರಿಕೆಯಲ್ಲಿ ರಮೇಶ್ ಅಂತ ಇದ್ದಾರೆ. ಇವರೆಲ್ಲ ಬಹಳ ಮುತುವರ್ಜಿಯಿಂದ ನಾನು ನೋಡಿದ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಸರ್ವಿಸ್ನಲ್ಲಿ ಇರುವಾಗ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಯಾವುದೇ ಜಾತಿ ಮತ್ತು ಧರ್ಮದ ಯಾವುದೇ ಒಂದು ಲೇಪವನ್ನು ಇಲ್ಲದಾಗೆ ಭಾಗವಹಿಸಿ ತನ್ನನ್ನು ತಾನು ತೊಡಗಿಸಿಕೊಂಡಂತ ನೌಕರರು. ಇವತ್ತು ಸರ್ಕಾರ ಏನೋ ಆ ವರ್ಗವನ್ನ ಅಬೋಲಿಷ್ ಮಾಡಿರ್ಬೋದು, ಆ ನೌಕರಿಯನ್ನು. ಆದರೆ ಕಾಲಕ್ರಮದಲ್ಲಿ ಅದಕ್ಕೆ ಒಂದು ದಿನ ಬರ್ಬೋದು, ಅದು ಸರಿಯಾಗಬಹುದು ಅನ್ನೋ ಆಶಯದೊಂದಿಗೆ ನಿಮ್ಮ ಪ್ರಯತ್ನವನ್ನು ನೀವು ಬಿಡಬೇಡಿ, ಮುಂದುವರಿಸಿಕೊಂಡು ಹೋಗಿ ಅಂತೇಳಿ ನಾನು ನಿಮಗೆ ನಿಮ್ಮ ಹೋರಾಟ ಪ್ರತಿಭಟನೆಗಳು ಅದನ್ನು ಉಳಿಸಿಕೊಳ್ಳುವಲ್ಲಿ ಪೂರಕವಾಗಿರಲಿ ಅಂತೇಳಿ ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ನಮ್ಮ ಪ್ರಯತ್ನವು ನಮ್ಮಿಂದ ಏನಾಗಬೇಕು ನಾವು ಮಾಡ್ಬೋದು. ಆದರೆ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಸಹ ಅದು ಬಹಳ ಮಂದಗತಿಯಲ್ಲಿ ಅಪಾಯಿಂಟ್ಮೆಂಟ್ ಆಗುವಂಥದ್ದು. ಇವತ್ತು
ಒಬ್ಬ ಕಚೇರಿಗೆ ಬರುವಾಗ ಒಬ್ಬ ಕೆಳಮಟ್ಟದ ಪ್ರಜೆ ಕಚೇರಿಯಲ್ಲಿ ಒಂದು ಕೆಲಸ ಆಗಬೇಕಾದ್ರೆ ಅವನಿಗೆ ಒಂದು ಉಪಕಾರ ಇರುವುದು ಅಥವಾ ಒಂದು ಆಧಾರ ಸ್ತಂಭವಾಗಿ ಸಿಗುವುದು ಡಿ ಗ್ರೂಪ್ ನೌಕರರು ಮಾತ್ರ. ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಂಡು ಹೋಗಬೇಕಾದವರು ದೊಡ್ಡ ಸ್ತರದಲ್ಲಿ ದೊಡ್ಡ ಮನುಷ್ಯರು ನೇರವಾಗಿ ಅಧಿಕಾರಿ ಚೇಂಬರ್ ಹೋಗಿ ಅದನ್ನು ಅಲ್ಲಿಂದಲೇ ಮಾಡಿಸಿಕೊಂಡು ಹೋಗುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ನಿಮ್ಮಿಂದ ಸಮಾಜದ ಏನು ಕಟ್ಟ ಕಡೆಯ ವ್ಯಕ್ತಿಗೂ ಸಹ ನ್ಯಾಯ ಸಿಗುವಂಥ ಕೆಲಸ ಆಗ್ತಾ ಇದೆ ಅನ್ನೋದನ್ನು ನಾನು ನನ್ನ ಸರ್ವಿಸ್ನಲ್ಲಿ ಗಮನಿಸಿದ್ದೇನೆ. ಆದ್ದರಿಂದ ನಿಮ್ಮ ಸೇವೆ ಇನ್ನೂ ನಿರಂತರವಾಗಿ ಸಮಾಜಕ್ಕೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸ್ತೇನೆ. ನಮಸ್ಕಾರ. ABCD ಕಡೆಯಲ್ಲಿದ್ದಾರೆ. ವೇತನ ಶ್ರೇಣಿ ಕೂಡ ಎಲ್ಲರಿಗಿಂತ ಕಡೆ. ಆದರೆ ಕೆಲಸದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಕೆಲಸ ನಿಮ್ಮದು ಡಿ ಗ್ರೂಪ್ ನೌಕರರು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಚುನಾವಣೆ ಆಗಿತ್ತು. ಚುನಾವಣಾ ಕೆಲಸಕ್ಕೆ ನಿಮಗೆ ಗೊತ್ತಿರಬಹುದು, ಎಲ್ಲ ಪಟ್ಟಿ ಬಂದಿರ್ತದೆ, ಯಾರ್ಯಾರು ಇದ್ದಾರೆ, ಎಲ್ಲ ಪ್ರಿಸೈಡಿಂಗ್ ಆಫೀಸರ್ ಇಂದ ಎಲ್ಲ ಇರ್ತಾರೆ. ಡಿ ಗ್ರೂಪ್ ನೌಕರರು ಇಲ್ಲದೆ ಆ ತಂಡ ಹೊರಗೆ ಹೋಗುವುದೇ ಇಲ್ಲ. ಯಾಕೆ ಹೇಳಿ? ಅಲ್ಲಿ ಹೋದ ಬರೇ ಡಬ್ಬಿಯೋ ಕೆಲಸ ಅಲ್ಲ, ಅಲ್ಲಿ ಹೋದ ಮೇಲೆ ಯಾವ ಹಳ್ಳಿ ಮೂಡೆ ಸಿಕ್ಕಿದೆ ಅಲ್ಲಿ ಹೊಟ್ಟೆ ತಣಿಸುವ ಕೆಲಸ ಮಾಡುವವರು ನೀವು ಡಿ ಗ್ರೂಪ್ ನೌಕರರು. ಎಲ್ಲಿದ್ರು ಇದ್ದಾತು ನಮ್ಮನ್ನು, ಯಾಕಂದ್ರೆ ಹೊಟ್ಟೆ ತಣಿಯದೆ ಯಾವ ಕೆಲಸವೂ ಸಾಧ್ಯವಿಲ್ಲ. ಯಾವ ಮೂಲೆಯಲ್ಲಿ ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ ಕೆಲಸ. ಡಿ ಗ್ರೂಪ್ ನೌಕರರು ಇಲ್ಲದೆ ಯಾವ ಕೆಲಸವು ಯಾವ ಅಧಿಕಾರಿಯಿಂದಲೂ ಖಂಡಿತ ಸಾಧ್ಯವಿಲ್ಲ. ನಾವು ಪ್ರೈಮರಿ ಟೀಚರ್ಸ್, ನಾವು ಕೂಡ ಬೇಡಿಕೆ ಇಟ್ಟಿದ್ದೇವೆ, ನಮಗೂ ಡಿ ಗ್ರೂಪ್ ನೌಕರರು ಬೇಕು ಅಂತ. ಯಾಕಂದ್ರೆ ನಿಮ್ಮ ಕಷ್ಟ ನಮಗೆ ಗೊತ್ತು. ಪ್ರತಿಯೊಂದು ಟಪಾಲು ಸಾಗಿಸುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ನೀವು ಡಿ ಗ್ರೂಪ್ ನೌಕರರು ಮಾಡ್ತೀರಿ. ಹಾಗಾಗಿ ನಿಮಗೆಲ್ಲರಿಗೂ ಇವತ್ತಿನ ದಿನ ಈ ಮಹಾಸಭೆಯ ಸಂದರ್ಭದಲ್ಲಿ ನಮ್ಮ ನಿರಂತರ ಸತತವಾಗಿ 5 ವರ್ಷ ಯಾವ ಸಂಘ ಸಂಸ್ಥೆಯಲ್ಲಿ ಕೂಡ ಒಬ್ಬರಿಗೆ 1 ವರ್ಷ ಅವಕಾಶ ಕೊಡ್ತಾರೆ ಅಧ್ಯಕ್ಷರಾಗಿ. ಮುಂದಿನ ವರ್ಷ ಕಷ್ಟದಲ್ಲಿ ಕೊಡ್ತಾರೆ, 3ನೇ ವರ್ಷ ಅಂತ ಖಂಡಿತ ಕೊಡುವುದಿಲ್ಲ. ಇಲ್ಲಿ 5 ವರ್ಷ ನಿರಂತರವಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವ ಫ್ರಾಂಕಿ ಅವರಿದ್ದಾರೆ. ಅವರ ಪ್ರಾಮಾಣಿಕ ಸೇವೆಗೆ ನೀವೆಲ್ಲರೂ ಸೇರಿ ಅವರನ್ನು 5 ವರ್ಷಗಳ ಕಾಲ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಜೊತೆಗೂಡಿ ಕೆಲಸ ಮಾಡುವ ಸಿರಿಲಿದ್ದಾರೆ. ನೀವೆಲ್ಲ ಡಿ ಗ್ರೂಪ್ ನೌಕರ ಬಾಂಧವರು ಬಹಳ ಉತ್ತಮ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿಕೊಂಡು ನಮ್ಮ ಜಿಲ್ಲೆಗೆ ಹೆಸರು ತರುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ನಿಮ್ಮ ಸಂಘಟನೆ ಇನ್ನಷ್ಟು ಬಲಾಢ್ಯಗೊಳ್ಳಲಿ. ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಡಿ ಗ್ರೂಪ್ ನೌಕರರ ಸಂಘ ಉತ್ತಮ ಸೇವೆಯನ್ನು ಸಲ್ಲಿಸುವ ಪ್ರಶಸ್ತಿಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗುವಂತಹ ಶುಭ ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಸಂಚಿಕೆ ಚಪ್ಪಾಳೆ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ವಚನ ಮತ್ತು ಪ್ರಮಾಣ ಸಂಚಿಕೆ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಜಾಹೀರಾತುಗಳಿಂದ ಎಲ್ಲರೂ ದಯವಿಟ್ಟು ಬಂದು ಮುಂದೆ ಬಂದು ನಮ್ಮ ಪ್ರಸ್ತುತ ಸದಸ್ಯರು ಕೂಡ ಮೋಹನ್, ಕೇಶವ್, ಶಂಕರ್, ಅದೇ ರೀತಿ ಶೋಭಾ ಶೆಟ್ಟಿ ದಯವಿಟ್ಟು ಜಾಹೀರಾತಿಗೆ ಪುಸ್ತಕಕ್ಕೆ ಜಾಹೀರಾತು ನೀಡಿದ್ದೇವೆ, ದಯವಿಟ್ಟು ಬನ್ನಿ. ಶೋಭಾ ಶೆಟ್ಟಿ, ಆಶಾಲೀನ ಸುಖೇರ, ಚಂದ್ರಿಕಾ, ಪುರುಷೋತ್ತಮ್, ಹಲವಾರು ಕೆಲವರು ಹೆಸರು ನನಗೆ ನೆನಪಾಗಿಲ್ಲ. ದಯವಿಟ್ಟು ಈ ಸ್ಮಾರ್ಟ್ ಸಂಚಿಕೆಯನ್ನು ಅದೇ ರೀತಿ ಯಾರು ಸದಸ್ಯರು ನಮ್ಮ ಇವತ್ತಿನ ಸದಸ್ಯತ್ವವನ್ನು ಕಟ್ಟಲಿಲ್ಲ, ದಯವಿಟ್ಟು ಆ ಸದಸ್ಯರು ಕಟ್ಟಬೇಕಾಗಿ ವಿನಂತಿ. ಕಾರ್ಯಕ್ರಮದ ಇಂದಿನ ಈ ಸನ್ಮಾನ ಸಮಾರಂಭ ಮುಕ್ತಾಯಗೊಳಿಸುವ ಮೊದಲು ವಂದನಾರ್ಪಣೆಗೈಯಲು ಸಂಘದ ಉತ್ಸಾಹಿ ಅಧ್ಯಕ್ಷರಾದ ಜೆಸಿ ಫ್ರಾಂಕಿ ಫ್ರಾನ್ಸಿಸ್ ಕುಟಿಲ್ನ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮುಂದೆ ನಮಗೆಲ್ಲರಿಗೂ ಸಂದೇಶವನ್ನು ನೀಡಿದಂಥ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮಾನ್ ವೇದವಾಸ್ ಕಾಮತ್ರವರಿಗೆ ನಾನು ಸಂಘದ ಪರವಾಗಿ ಪೂರ್ವಕ ಧನ್ಯವಾದಗಳು ಸಮರ್ಪಣೆ ಮಾಡ್ತೇನೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೋಸ್ಕರ ದೂರದಲ್ಲಿದ್ದರೂ ಕೂಡ ನಮ್ಮಂತೆ ಪ್ರೀತಿ ಇಟ್ಟು ಇವತ್ತಿನ ಕಾರ್ಯಕ್ರಮ ಬಂದು ನಮ್ಮನ್ನು ನಮ್ಮ ಸಂಘದ ಬಗ್ಗೆ
ಹಿತನುಡಿ ಸಂದೇಶವನ್ನು ನೀಡಿ ನಮ್ಮ ಸಂಘಕ್ಕೆ ಪ್ರೋತ್ಸಾಹಿಸಿದ ಏಕಲವ್ಯ ಪ್ರಶಸ್ತಿ ವಿಜೇತ ಶ್ರೀಮಾನ್ ಸತೀಶ್ ಕುಮಾರ್ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಇನ್ನೂರು ಅತಿಥಿಗಳು ನಮ್ಮ ಬಗ್ಗೆ ಸದಾ ಪ್ರೋತ್ಸಾಹಿಸಿ ಇವತ್ತಿನ ಸಭಾಂಗಣವನ್ನು ನಮಗೆ ನೀಡಿ ಅದೇ ರೀತಿ ಅಗಳಿಗಳು ನಮ್ಮ ಜೊತೆಗೆ ಸಹಕರಿಸಿದಂತಹ ಶ್ರೀಮಾನ್ ಪ್ರಕಾಶ್ ನಾಯ್ಕ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೋಶಾಧಿಕಾರಿ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಅದೇ ನಮಗೆ ಮಹಾನಗರ ಪಾಲಿಕೆಯಿಂದ ವಜ್ರ ಮಹೋತ್ಸವ ರಾಜ್ಯ ಸಮ್ಮೇಳನಕ್ಕೆ ನಾವು ವಿನಂತಿಯನ್ನು ಮಾಡಿದೆವು. ಏನಾದರೂ ನಮಗೆ ದೇಣಿಗೆ ನೀಡಿ ನಮಗೆ ಸಾಕಷ್ಟು ಆದರೂ ನಾವು ಚಿಂತಿಸಿಗಿಂತ ಅತಿ ಹೆಚ್ಚು ಮೊತ್ತವನ್ನು ನೀಡಿ ನಮಗೆ ಪ್ರೋತ್ಸಾಹಿಸಿದ ಶ್ರೀಮಾನ್ ರಾಧಾಕೃಷ್ಣ ಮಹಾನಗರ ಪಾಲಿಕೆ ಆರ್ಥಿಕ ಸದಸ್ಯರಿಗೆ ಪೂರ್ವಕ ಧನ್ಯವಾದಗಳು ಸರ್. ಸ್ಮರಣಿಕೆಯೊಂದಿಗೆ ಅವರಿಗೆ ಗೌರವ ಅರ್ಪಣೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಮೇಲೆ ಪ್ರೀತಿ ಬಂದಂತ ಯಾವತ್ತೂ ಅವರು ನಾನು ಇನ್ವೈಟ್ ಮಾಡ್ತೇನೆ, ಆದರೆ ಅವರು ಬ್ಯುಸಿ ಇರ್ತಾರೆ. ಆದರೆ ಇವತ್ತು ನಮ್ಮಗೋಸ್ಕರ ಅವರ ಸಮಯವನ್ನು ನಮ್ಮ ಮುಡಿಬಿಟ್ಟು ನಮ್ಮ ಕಾರ್ಯಕ್ರಮ ಆಗಮಿಸಿದ್ದಾರೆ ಶ್ರೀಮತಿ ರೀತಾ ದೇಸಾಯಿಗೆ ನಾನು ಪೂರ್ವಕ ಧನ್ಯವಾದಗಳು. ಸಂಘದ ಕಾರ್ಯದರ್ಶಿ ನಾರಾಯಣರವರು ಸ್ಮರಣಿಕೆ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ವಿವಿಧ ತಾಲೂಕುಗಳಿಂದ ಬಂದ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ, ಕಾರ್ಯದರ್ಶಿಗಳಿಗೆ, ಪದಾಧಿಕಾರಿಗಳಿಗೆ ನಾನೆಲ್ಲರಿಗೂ ಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯನಿರ್ವಹಣೆ ಮಾಡಿದಂಥ ನನ್ನ ಮಿತ್ರರಾದ ಶ್ರೀ ಪ್ರೀತಮ್ನವರನ್ನ ಉತ್ಸಾಹಿ ಇವರು ನಮಗೆಲ್ಲರೂ ಚಿರಪರಿಚಿತರು. ಹಲವಾರು ಕಾರ್ಯಕ್ರಮಗಳನ್ನು ಮದುವೆ ಸಮಾರಂಭಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ಶ್ರೀಮಾನ್ ಪ್ರೀತಮ್ನವರನ್ನ ಇವರಿಗೂ ಪೂರ್ವಕ ಧನ್ಯವಾದಗಳು. ಇವರಿಗೆ ಸಂಘದ ಪ್ರಧಾನ ಕಾರ್ಯದರ್ಶಿ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇವೆ. ಅವರು ಹೇಳಿದ್ದಾರೆ, ನಾನು ಬರ್ತೇನೆ, ಯಾವುದಾದ್ರೂ ನಾನು ಆಸೆ ಪಡೋದಿಲ್ಲ, ನಾನು ಕಾರ್ಯಕ್ರಮ ಉಚಿತವಾಗಿ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಪೂರ್ವಕ ಧನ್ಯವಾದಗಳು. ಅದೇ